Hare Krishna. Hare Krishna. Hold on.
नमस्ते गुरुजी। नमस्ते नमस्ते। भगवद्गीता क्लास। हरे कृष्ण हरे कृष्ण। हरे कृष्ण। ಈ ದಿನನೇ ನನಗೆ ಆನ್ಲೈನ್ ಸಿಕ್ಕಿರೋದು ಗುರುಜಿ. ಹೌದಾ? ಇಷ್ಟು ದಿವಸ ಸಿಕ್ಕಿರ್ಲಿಲ್ಲ. ಹಳೆದು ಸ್ಪೀಚಸ್ಗಳು ಏನಾದ್ರು ಇದ್ರೆ ನನಗೆ ಇದು ಮಾಡ್ತೀರಾ, ವಾಟ್ಸಪ್ ಮಾಡ್ತೀರಾ? 6 ದಿವಸದ 7 ದಿವಸದ ಮತ್ತೆ ನಾವು ಮತ್ತೆ ಒಂದು ಎಂತಂದ್ರೆ ಕ್ಲಾಸ್ ಎಲ್ಲ ಆಗ್ಲಿ ಮತ್ತೆ ನೋಡು. ಕ್ಲಾಸ್ ಆದ್ಮೇಲೆ ಇಲ್ಲ. ನೋಡ್ರಿ, ಆನಂದ್ ಸ್ವಾಮಿ ಅಂತ ನನ್ನ ಹೆಸರು. ಅದು ನನಗೆ ಮಿಸ್ ಆಗಿದೆ. ನನಗೆ ಆಯ್ತು. नमः कृष्णाय ಆಡಿಯೋ ಟ್ರಬಲ್, ಸರಿಯಾಗಿ ಕೇಳಿಸ್ತಾ ಇಲ್ಲ. कृष्ण हरे 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 राम 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 हरे 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 कृष्णा हरे कृष्णा कृष्णा हरे 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 राम 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 हरे 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 कृष्णा कृष्णा हरे कृष्णा 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 हरे हरे कृष्णा हरे 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 राम हरे हरे कृष्णा 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 हरे हरे राम 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 हरे हरे कृष्णा कृष्णा कृष्णा
ಗುರುಜಿ ಆಡಿಯೋ ವಿಡಿಯೋ ಎರಡೂ ಪ್ರಾಬ್ಲಮ್ ಇದೆ. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Rama, Rama Rama. प्रचारिणी निर्विशेष शून्यवादी पार्षद शिवासादि गौरभक्तवृंद हरे कृष्णा 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 हरे 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 राम 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 हरे हरे. ಹರೇ ಕೃಷ್ಣ. ಇವತ್ತು ಎಲ್ಲರಿಗೂ ನಮಸ್ಕಾರ. ಇವತ್ತು 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ, ಭಗವತ್ ಪ್ರಾಪ್ತಿ. ಅಕ್ಷರ ಬ್ರಹ್ಮ ಯೋಗ ಅಂದ್ರೆ ಇಂಪೆರಿಷೇಬಲ್ ಯೋಗ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಅಂದ್ರೆ ಅರ್ಜುನನ ಪ್ರಶ್ನೆ ಕೇಳೋದು, ಬ್ರಹ್ಮನ್ ಅಂದ್ರೆ ಎಂತ? ಬ್ರಹ್ಮನ್ ಅಂದ್ರೆ 3 ಟೈಪ್ ಇದೆ. ಅಂದ್ರೆ ಬ್ರಹ್ಮನ್ ಅಟೈನಿಂಗ್ ದ ಸುಪ್ರೀಂ. ಬ್ರಹ್ಮನ್ ಅಂದ್ರೆ ದೇವೋತ್ತಮ ಪರಮ ಪುರುಷವನ್ನು ಪಡೆಯುವುದು, ಅಟೈನಿಂಗ್ ದ ಸುಪ್ರೀಂ. ಅದರಲ್ಲಿ 3 ಸಾಕ್ಷಾತ್ಕಾರ ಉಂಟು. ಒಂದು ಬ್ರಹ್ಮನ್, ಎರಡನೆಯದು ಪರಮಾತ್ಮ, ಮೂರನೆಯದು ಭಗವಾನ್. ಪ್ರಭುಪಾದ್ ಇಸ್ಕಾನ್ ಸಂಸ್ಥಾಪಕಾಚಾರ್ಯರಾದ ಪ್ರಭುಪಾದ್ ಇದಕ್ಕೆ ಸೂರ್ಯನನ್ನು ಹೋಲಿಸ್ತಾರೆ. ಹೇಗೆ ಅಂದ್ರೆ ಸೂರ್ಯನ ಕಿರಣ ಬ್ರಹ್ಮನ್ ರಿಯಲೈಸೇಷನ್. ಮತ್ತೆ ಸ್ವಲ್ಪ ನಾವು ಆಚೆಗೆ ಹೋದ್ರೆ, ಇನ್ನು ಕೂಡ ಹತ್ತಿರ ಹೋದ್ರೆ, ಸೂರ್ಯನ ಹತ್ತಿರ ಹೋದ್ರೆ ಸನ್ ಪ್ಲೇಟ್ ಉಂಟಂತೆ, ಸನ್ ಪ್ಲೇಟ್, ಅದು ಪರಮಾತ್ಮ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹತ್ತಿರ ಹೋದ್ರೆ ಅಲ್ಲಿ ಸೂರ್ಯದೇವರಿದ್ದಾರೆ, ವಿವಸ್ವಾನ್, ಅದು ಭಗವಾನ್. ಹಾಗೆ 3 ಸಾಕ್ಷಾತ್ಕಾರ ಉಂಟು. ಫಸ್ಟ್ ಇದು ಬ್ರಹ್ಮನ್, ಹೆಚ್ಚಿನ ಜನರು ಬ್ರಹ್ಮನ್ ಇದರಲ್ಲಿ. ನೆಕ್ಸ್ಟ್ ಇದು ಯೋಗಿನವರೆಲ್ಲ ಪರಮಾತ್ಮ ಸಾಕ್ಷಾತ್ಕಾರ, ಮತ್ತೆ ಭಕ್ತರು ಭಗವಾನ್ ಸಾಕ್ಷಾತ್ಕಾರ. ಭಗವಾನ್ ಅಂದ್ರೆ ಸಂಪೂರ್ಣವಾದ. ಮತ್ತೆ ಯಾವುದು ಆತ್ಮ ಅಂದ್ರೆ ಯಾವುದು, ಮತ್ತೆ ಕರ್ಮ ಅಂದ್ರೆ ಎಂತ, ಯಾವುದು, ಈ ಐಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸುವಂತ ಮೊದಲನೇ ಪ್ರಶ್ನೆ ಅರ್ಜುನಂದು. ಎರಡನೇ ಪ್ರಶ್ನೆಯಲ್ಲಿ ಅರ್ಜುನ ಹೇಳಿದ, ಮಧುಸೂದನನೇ, ಯಜ್ಞದರ್ಭವು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಇದು ಇಂಪಾರ್ಟೆಂಟ್ ಕ್ವಶನ್ ಅರ್ಜುನಂದು, ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಮಧುಸೂದನ ಅಂದ್ರೆ ಯಾಕೆ ಕರೆಯುವುದಂದ್ರೆ, ಕೃಷ್ಣ ಮಧು ಅಂತ ಒಂದು ರಾಕ್ಷಸ ಇದ್ದ, ಅವನನ್ನು ಕೊಂದ ಕಾರಣ ಅವನ ಹೆಸರು ಮಧುಸೂದನ. ಅರ್ಜುನನ್ ಎಂತ ಹೇಳುದಂದ್ರೆ, ನನ್ನ ಒಳಗಿರುವ ಡೆಮಾನಿಕ್ ಮೆಂಟಾಲಿಟಿ
ವ್ಯಕ್ತಿಯನ್ನು ನೀನು ಆಸುರಿ ಭಾವವನ್ನು ನೀನು ಕೊಲ್ಲು ಅಂತ, ಅಂದ್ರೆ ಅದನ್ನು ನೀನೀಗ ಕೊಲ್ಬೇಕಂತ ಅರ್ಜುನನು ಕೃಷ್ಣನದ್ದು ಹೇಳುದು. ಯಜ್ಞದ ಪ್ರಭು ಯಾರು? ಈಗ ನಾವೆಲ್ಲ ಯಜ್ಞ ಎಲ್ಲ ಮಾಡ್ತೇವೆ, ಇದ್ರದ್ದು ಯಾರನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ನಾವು ಯಜ್ಞ ಮಾಡುದು ಅಂತ ಅರ್ಜುನ ಕೇಳುದು. ಮತ್ತೆ ಅವನು ದೇಹದಲ್ಲಿ ಹೇಗೆ ವಾಸಿಸುವುದು? ಈಗ ನಾವು ಹೇಳಿದೆ ಪರಮಾತ್ಮ ಕೃಷ್ಣ ಪರಮಾತ್ಮನಾಗಿ ಎಲ್ಲರ ದೇಹದಲ್ಲಿದ್ದಾನೆ ಅಂತ, ಅದು ವಾಸಿಸುವುದು ಹೇಗೆ? ಮತ್ತೆ ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಅಂದ್ರೆ ಯಾರು ಭಕ್ತಿ ಸೇವೆಯಲ್ಲಿ ಇದ್ದಾರೆ ಅವರು ಮರಣ ಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ ಅಂತ ಒಂದು ಪ್ರಶ್ನೆ. ಇದು ನಾವು ಎಂತ ಹೇಳುದು, ನಿನ್ನೆ ಕ್ಲಾಸ್ ಅಲ್ಲಿ ಇದು ಮಾಡಿದ್ದೇವೆ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ ಯತಂತಿಯೇ ಹೇ ಬ್ರಹ್ಮ ತದ್ವಿದು ಕೃಷ್ಣಂ ಆಧ್ಯಾತ್ಮಂ ಕರ್ಮ ಚ ಅಖಿಲಂ ಶಾದಿಭಿ ಹುತಾ ಆದಿ ದೈವಂ ಮಾಂ ಸಾದಿ ಯಜ್ಞಂ ಚ ಮೇ ವಿದು ಪ್ರಯಾಣ ಕಾಲೇ ಅಪಿ ಚ ಮಾಂ ತೇ ವಿದುರುಕ್ತ ಚೇತಸ. ಇದರಲ್ಲಿ ಇಷ್ಟು ವಿವರಣೆ ಕೊಟ್ಟಿದ್ದಾರೆ. ಫಸ್ಟ್ ಇದು ಬ್ರಹ್ಮನ್ ಆತ್ಮ ಅಂದ್ರೆ ನಾಶವಿಲ್ಲದ ಜೀವಾತ್ಮ, ಆಧ್ಯಾತ್ಮ ದೇಹ ನಿಯಂತ್ರಕ, ಜೀವಿಯ ಸ್ವರೂಪ ಅಂದ್ರೆ ವಾಟ್ ಈಸ್ ಅವರ್ ಐಡೆಂಟಿಟಿ? ಅವರ್ ಐಡೆಂಟಿಟಿ ಈಸ್ ಸ್ಪಿರಿಚುವಲ್, ನಮ್ದು ಆಧ್ಯಾತ್ಮಿಕ ಐಡೆಂಟಿಟಿ ನಾವು ಮರೆತು ಬಿಟ್ಟಿದ್ದೇವೆ. ಕರ್ಮ ಕೆಲಸ ಫಲದ ಚಟುವಟಿಕೆಗಳು ಭೌತಿಕ ದೇಹಕ್ಕೆ ಪರಮಾತ್ಮ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ಜೀವನ ಉದ್ದ ಅಂದ್ರೆ ಇದು ಲಾಸ್ಟ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ಅದಕ್ಕೆ ನಾವು ಜಪ ಮಾಡಬೇಕು, ಭಜನೆ ಮಾಡಬೇಕು, ಭಗವದ್ಗೀತೆ ಓದ್ಬೇಕು. ಇದು ನಾವು ನಿರಂತರವಾಗಿ ಮಾಡಿದಲ್ಲಿ ನಮ್ಗೆ ಎಂತ ಅಂದ್ರೆ ಯಾವ್ದು ನಾವು ನಿರಂತರ ಮಾಡ್ತೇವೆ ಅದೇ ನಮ್ಗೆ ಸಾವಿನ ಟೈಮ್ ಅಲ್ಲಿ ಸ್ಮರಣೆ ಬರ್ತದೆ. ಹಾಗಾಗಿ ಇದು ಚಾಪ್ಟರ್ ಮೈನ್ ಆಗಿ ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು ಅದರ ಬಗ್ಗೆ ಹೇಳ್ತದೆ ಈ ಚಾಪ್ಟರ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರ ಬೆಳವಣಿಗೆ ಸಂಬಂಧಿಸಿದ ಕ್ರಿಯೆ ಕರ್ಮ ಎಂದು ಹೆಸರು. ಇದಕ್ಕೆ ನೋಡಿ, ಇದು ಅಂದ್ರೆ ಶ್ಲೋಕ ದೇಹಿನಸ್ಮೆ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ಈ ಶ್ಲೋಕದಲ್ಲಿ ಎಂತ ಹೇಳೋದಂದ್ರೆ ದೇಹಿನಸ್ಮಿ ದೇಹ ಚೇಂಜ್ ಆಗ್ತಾ ಹೋಗ್ತದೆ. ಫಸ್ಟ್ ಗೆ ನಾವು ಸಣ್ಣ ಮಗು ಇರ್ತೇವೆ, ಮತ್ತೆ ಯೂತಿಗೆ ಬರ್ತೇವೆ, ಮತ್ತೆ ಯೌವನಕ್ಕೆ ಬರ್ತೇವೆ, ಮತ್ತೆ ಮಿಡ್ಲ್ ಏಜ್ ಗೆ ಬರ್ತೇವೆ, ಮತ್ತೆ ಸ್ವಲ್ಪ ಓಲ್ಡ್ ಏಜ್ ಬರ್ತೇವೆ. ಹೀಗೆ ನಮ್ದು ದೇಹ ಅದು ಆತ್ಮ ಚೇಂಜ್ ಆಗುದಿಲ್ಲ. ಅದೇ ರೀತಿ ಆತ್ಮ ಎಂದು ಕರೆಯುತ್ತಾರೆ, ಆಧ್ಯಾತ್ಮಿಕ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರ ಬೆಳವಣಿಗೆ ಸಂಬಂಧಿಸಿದಂತೆ ಕ್ರಿಯೆ ಕರ್ಮ ಎಂದು ಹೆಸರು. ಈ ಚಿತ್ರೀಕರಣದಲ್ಲಿ ನೋಡ್ಬೋದು. ಅಂದ್ರೆ ದೇವರ ವಿಷಯದ ಮಾಡಿದಲ್ಲಿ ಅವ ಅಲ್ಲಿಗೆ ಹೋಗ್ತದೆ, ಕೃಷ್ಣನ ಇದರಲ್ಲಿ ಮಾಡಿದಲ್ಲಿ ಕೃಷ್ಣ ಲೋಕ ಹೋಗ್ತಾನೆ. ನೆಕ್ಸ್ಟ್ ಪುಣ್ಯ ಮಾಡಿ ಇದು ಮಾಡಿದ್ರೆ ನೆಕ್ಸ್ಟ್ ಸ್ವರ್ಗ ಲೋಕ ಹೋಗ್ತಾನೆ. ನೆಕ್ಸ್ಟ್ ಬೇಡ ಮಾಡಿದ್ರೆ ನೆಕ್ಸ್ಟ್ ಇದಾಗಿ ಹುಟ್ಟುತ್ತಾನೆ, ಹಂದಿಯಾಗಿ. ನೆಕ್ಸ್ಟ್ ಅನೈಷ್ಟಿಕ ಸ್ತ್ರೀಯೊಟ್ಟಿಗೆ ಇದು ಮಾಡಿದ್ರೆ ನಾಯಿಯಾಗಿ. ಬೇರೆ ಬೇರೆ ವಿಸ್ತರಣೆ ಇದು ಮಾಡಿದ್ದಾರೆ, ವಿವರಿಸಿದ್ದಾರೆ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಆದಿಭೂತ ಎಂದು ಹೆಸರು. ಸೂರ್ಯಚಂದ್ರರಂತ ದೇವತೆಗಳನ್ನು ಒಳಗೊಳ್ಳುವ ವಿರಾಟ್ ರೂಪಕ್ಕೆ ಆದಿದೇವ ಎಂದು ಹೆಸರು. ಎಲ್ಲಾ ಶರೀರಧಾರಿಗಳ ಹೃದಯ ಭಗವಂತನಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಪರಮ ಪ್ರಭುವಿಗೆ ಆದಿ ಯಜ್ಞದ ಪ್ರಭು ಎಂದು ಹೆಸರು. ಅಂದ್ರೆ ಭೌತಿಕ ಪ್ರಕೃತಿಗೆ ಆದಿಭೂತ, ಮತ್ತೆ ದೇವತೆಗಳಿಗೆ ಆದಿ ದೈವ, ಮತ್ತೆ ಕೃಷ್ಣನಿಗೆ
ಆದಿ ಯಜ್ಞ, ಯಜ್ಞದ ಪ್ರಭು ಅಂತ ಹೆಸರು. ಮೂರು ಬೇರೆ ಬೇರೆ ಹೆಸರು. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಾ ಪ್ರಯಾತಿ ಸಾ ಮದ್ಭಾವಂ ಯಾತಿ ನಾಶಿ ಅತ್ರ ಸಂಶಯ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಅಂದ್ರೆ ನಾವು ಸಾಯುವ ಸಮಯದಲ್ಲಿ ಕೃಷ್ಣನನ್ನು ಸ್ಮರಿಸಿದರೆ ನಾವು ಕೃಷ್ಣ ಲೋಕಕ್ಕೆ ಹೋಗ್ತೇವೆ ಅಂತ. ಅಂತ್ಯಕಾಲೇ ಚಮಾಮೇವ ಸ್ಮರಣ ಮುಕ್ತ ಕಲೇರಂ ಯಾ ಪ್ರಯತಿ ಸಾಮದ್ಭಾವ ಯಾತಿ ನಾಶಿ ಅಥ ಸಂಶಯ. ಅಂತ್ಯಕಾಲ ನನ್ನನ್ನು ಸ್ಮರಿಸುತ್ತ ಯಾವನು ದೇಹವನ್ನು ಬಿಡುವನು ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಅಂದ್ರೆ ನನ್ನ ಇದಕ್ಕೆ ಲೋಕಕ್ಕೆ ಬರ್ತಾನೆ ಅಂತ ಕೃಷ್ಣನಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ. 8.5 ಶ್ಲೋಕ. ಇದಕ್ಕೆ ಭೀಷ್ಮ ಮಹಾರಾಜ್ ಇದು ಕೊಟ್ಟಿದ್ದಾರೆ ಚಿತ್ರೀಕರಣ. ಅನ್ಯ ಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ. ದ್ವಿಯಕ್ಷ. ಅನ್ಯಾನಿ ಭೂತಾನಿ ಗಚ್ಚಂತೀಹ ಯಮಾಲಯಂ. ಶೇಷ ಸ್ಥಾವರಂ ಇಚ್ಛಂತಿ ಕಿಮ್ಮಾಶಯ ಮತ್ ಪರಂ. ನೂರಾರು ಜೀವಿಗಳು ಪ್ರತಿ ಕ್ಷಣವೂ ಸಾಯುತ್ತಿರುತ್ತಾರೆ. ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ಎಂದರೆ ಇದೆ. ಅಂದ್ರೆ ಜನರು ಎಂತ ತಿಳಿಸುದಂದ್ರೆ, ಎಲ್ಲ ಬದುಕ ಇದರಲ್ಲಿ ಜನರು ಎಂತ ತಿಳಿಸುದಂದ್ರೆ ನಮ್ಗೆ ಸಾವು ಇಲ್ಲ ಅಂತ. ಆಕ್ಚುಲಿ ಹುಟ್ಟಿದ ಮೇಲೆ ಸಾವು ಉಂಟು, ಸಾವು ಖಚಿತ. ಜನರು ಎಲ್ಲ ತಿಳಿಯುವುದು ಎಂತ ಅಂದ್ರೆ ನಮ್ಗೆ ಇನ್ನೂ ಹೆಲ್ತ್ ಕೊಡಿ, ಇನ್ನೂ ಹೆಲ್ತ್ ಕೊಡಿ. ಜನರೆಲ್ಲ ಪ್ರಾಯಾದ ಕೂಡ ಅವರಿಗೆ 100 ಆದ್ರೂ ಕೂಡ ಅವರಿಗೆ ಸಾಯಲಿಕ್ಕೆ ಮನಸ್ಸಿಲ್ಲ. ಅದು ಕೃಷ್ಣ ಹೇಳುದು, ಯಾವಾಗ ನಾವು ಸದಾ ಕೃಷ್ಣನ ಸ್ಮರಣೆಯಲ್ಲಿ ಇರ್ತೇವೆ ಆಗ ನಾವು ಅಂತಕಾಲ ಇದರ ಮುಂಚಿನ ಶ್ಲೋಕದಲ್ಲಿ ನಾವು ಕೃಷ್ಣನ ಸ್ಮರಣೆಯಲ್ಲಿ ಇದ್ರೆ ನಾವು ಕೃಷ್ಣ ಲೋಕಕ್ಕೆ ಹೋಗ್ತೇವೆ. ಹಾಗಾಗಿ ಭಕ್ತರಿಗೆ ಸಾವಿದು ಇದಿಲ್ಲ, ಭಯವಿಲ್ಲ. ಆದ್ರೆ ಭಕ್ತರಲ್ಲದವರಿಗೆ ಯಾವಾಗಲೂ ಸಾವಿದು ಭಯ. 100,000 ಜೀವಿಗಳು ಪ್ರತಿಕ್ಷಣ ಸಾಯುತ್ತಿದ್ದಾರೆ, ಎಲ್ಲರೂ ಸಾಯುತ್ತಿದ್ದಾರೆ. ಆದರೆ ಮೂರ್ಖನ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ಎಂದರೆ ಇದೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತೆ ಅಂತ ಕಲೇವರಂ ತಂ ತಂ ಏವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಇದರಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಭರತ್ ಮಹಾರಾಜ್. ಭರತ್ ಮಹಾರಾಜ್ ಅಂದ್ರೆ ಅವರು ಒಂದು ಗ್ರೇಟ್ ಕಿಂಗ್ ಆಗಿದ್ರು. ಅವರು ನೋಡಿ ಪ್ರೀವಿಯಸ್ ಅಲ್ಲಿ ಅವರು ಸಾಯುವ ಸಮಯದಲ್ಲಿ ಜಿಂಕೆಯನ್ನು ನೆನಪಿಸಿದ ನೆಕ್ಸ್ಟ್ ಲೈಫ್ ಅಲ್ಲಿ ಅವರು ಭರತ್ ಮಹಾರಾಜ್ ಎಂತ ಸ್ಟೋರಿ ಅಂದ್ರೆ, ಈ ವಾಸ್ ಎ ಗ್ರೇಟ್ ಕಿಂಗ್, ಋಷಭ ದೇವರ ಮಗನಾಗಿದ್ದ. ಹಾಗೆ ಅವರು ಎಲ್ಲವನ್ನು ತ್ಯಜಿಸಿ, ಸಣ್ಣ ಪ್ರಾಯದಲ್ಲಿ ಎಲ್ಲವನ್ನು ತ್ಯಜಿಸಿ, ಎಂತಂದ್ರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೇನೆ, ಭಕ್ತಿಯಲ್ಲಿ 9 ಸ್ಟೇಜ್ ಉಂಟು. ಫಸ್ಟ್ ಇದು ಶ್ರದ್ಧಾ, ಮತ್ತೆ ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಇವರು ಭಾವ ಸ್ಟೇಜ್ ಅಲ್ಲಿ ಇದ್ರು. ಎಲ್ಲವನ್ನು ತ್ಯಜಿಸಿ ಇನ್ನು ಪೂರ್ತಿ ಕೃಷ್ಣ ಸ್ಮರಣೆಗೆ ಅಂತ ಅವರು ಕಾಡಿಗೆ ಹೋದ್ರು. ಅಲ್ಲಿ ಒಂದು ಜಿಂಕೆಯ ಮೇಲೆ ಇದಾಗಿ ಮತ್ತೆ ಅವರು ಅದು ಸ್ಮರಣೆಯನ್ನು ಬಿಟ್ಟು ಜಿಂಕೆ ಇದರಲ್ಲಿ ಹೋದ್ರು. ಅದಕ್ಕೆ ಅವ್ರು ನೆಕ್ಸ್ಟ್ ಲೈಫ್ ಅಲ್ಲಿ ಜಿಂಕೆ ಆದ್ರು. ಆದ್ರೆ ಅವರು ಭಾವ ಸ್ಟೇಜ್ ಅಲ್ಲಿ ಇದ್ದ ಕಾರಣ ಕೃಷ್ಣ ಅವರಿಗೆ ಎಲ್ಲ ನೆನಪು ಕೊಟ್ಟ. ಮತ್ತೆ ಅವರು ಜಿಂಕೆ ಸತ್ತ ಮೇಲೆ ಅವರು ನೆಕ್ಸ್ಟ್ ಜಡ ಭರತ್ ಆದ್ರು.
ಆಗ ಅವರು ಅಂದ್ರೆ ದೊಡ್ಡ ಒಂದು ಯೋಗಿ ಆಗಿದ್ರು, ಅಂದ್ರೆ ಪೂರ್ತಿ ಕೃಷ್ಣನ ಮೇಲೆ. ಹಾಗಾಗಿ ಇವರು ಅಂತಕಾಲದಲ್ಲಿ ಜಿಂಕೆಯನ್ನು ನೆನಪಿದ ಕಾರಣ ಅವರು ನೆಕ್ಸ್ಟ್ ಲೈಫ್ ಅಲ್ಲಿ ಜಿಂಕೆ ಆದ್ರು. ತಸ್ಮಾ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುಜ್ಯ ಚ ಮೈ ಅರ್ಪಿತ ಮನೋಬುದ್ಧಿರ್ ಮಾಂ ಏವೇಶಿ ಅಸಂಶಯ. ಆದುದರಿಂದ ಅರ್ಜುನನೇ, ನೀನು ಯಾವಾಗ್ಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಚಿತ್ರ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುತ್ತೀ. ಅಂದ್ರೆ ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಇದು ಚಿತ್ರೀಕರಣ ಕೊಟ್ಟಿದ್ದಾರೆ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ್ ಮಹಾರಾಜ್ ಕಾನ್ಸ್ಟೆಂಟ್ ಆಗಿ ಸ್ಮರಣ ಮಾಡ್ತಿದ್ರು ಕೃಷ್ಣನ್. ಕಾನ್ಸ್ಟೆಂಟ್ ಅಂದ್ರೆ ಕಾನ್ಸ್ಟೆಂಟ್ ಆಗಿ. ಅವ್ರೆಂತಂದ್ರೆ ಅವ್ರಿಗೆ ಎಷ್ಟು ಅಪಾಯ ಆಯ್ತು ಅಂದ್ರೆ ಹಿರಣ್ಯಕಶಿಪು ಅವರನ್ನು ಕೊಲ್ಲಿಕ್ಕೆ ಎಂತೆಂತ ಟ್ರೈ ಮಾಡಿದ್ರು, ಆದ್ರೂ ಕೂಡ ಬಿಡ್ಲಿಲ್ಲ, ಕೃಷ್ಣ ಪ್ರಜೆಯನ್ನು ಕಲಿಸಿದ್ರು. ಅಂದ್ರೆ ಅವರು ಅಂತ ಒಂದು ಇದು ಅದೇ ಇಲ್ಲಿ ಎಕ್ಸಾಂಪಲ್ ಅಂತಂದ್ರೆ ಪ್ರಹ್ಲಾದ್ ಮಹಾರಾಜ್ನಂತ ಒಂದು ದೊಡ್ಡ ಡ್ಯೂಟಿ ಆಗ್ಬೇಕು ನಾವು. ಒಂದು ಅಭ್ಯಾಸ ಯೋಗ ಯುಕ್ತೇನ ಚೇತಸನಾನ್ಯ ಗ್ರಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯಾನ್. ಪ್ರಾರ್ಥನೆ, ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸ್ತಾರೋ, ಬೇರೆ ಯಾವ ಕಡೆಗೂ ನಮ್ಮ ಮನಸ್ಸು ಚಲಿಸದಂತೆ ಯಾರು ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಇಲ್ಲಿ ಚಿತ್ರಣದಲ್ಲಿ ಅಜಾಮಿಲನ್ ನಿಮ್ಗೆ ಸ್ಟೋರಿ ಗೊತ್ತಿರ್ಬೇಕು. ಅಜಾಮಿಲ ಎಂತ ಅಂದ್ರೆ ಬ್ರಾಹ್ಮಣನಾಗಿದ್ದ. ಮತ್ತೆ ಅವನಿಗೆ ಅವನ ತಂದೆ ಹೂ ತರ್ಲಿಕ್ಕೆ ಅಂತ ಹೇಳಿದ್ರು. ಅಲ್ಲಿ ಹೋಗುವಾಗ ಇದು ಎಂತ ಹೇಳುದು, ಒಂದು ಹುಡುಗ ಮತ್ತೆ ಹುಡುಗಿ ಅವರು ಆಲೀನವಾಗುವುದನ್ನು ಅವನು ಕಂಡ ಮೇಲೆ ಒಂದು ಇದು ಪೂರ್ತಿ ಸ್ಮರಣೆ ಅವನಿಗೆ ಅದೇ ಆಯ್ತು. ಅದಾದ್ಮೇಲೆ ಅವ ಎಷ್ಟಿದಾಗಿದೆ ಅಂದ್ರೆ ಹೆಂಡತಿ ಬಿಟ್ಟ, ಮನೆ ಬಿಟ್ಟ, ವೈಶ್ಯರ ಜೊತೆ ಇದು ಮಾಡ್ಲಿಕ್ಕೆ ಹೋದ. ಮತ್ತೆ ಲಾಸ್ಟ್ಗೆ ಎಂತ ಆಯ್ತು ಅಂದ್ರೆ ಅವನು 84 ವರ್ಷ ಪ್ರಾಯದಲ್ಲಿ ಅವನಿಗೆ ಒಂದು ಮಗು ಆಯ್ತು. ಅಂದ್ರೆ ಸಣ್ಣ ಮಗು ಇತ್ತು ಅವನಿಗೆ. ಅವನ ಹೆಸರು ನಾರಾಯಣ ಅಂತ. ಅವನಿಗೆ ಅವನ ಮೇಲೆ, ಮಗುವಿನ ಮೇಲೆ ತುಂಬಾ ಅಂದ್ರೆ ತುಂಬಾ ಮೋಹ ಇತ್ತು. ಆಗ ಅವ ಸಾಯುವ ಟೈಮಲ್ಲಿ ನಾರಾಯಣ ಅಂತ ಕರ್ದ. ಅದಕ್ಕೆ ಕೃಷ್ಣ ಎಷ್ಟು ಇದು ಅಂದ್ರೆ ಅವ ಕರ್ದದ ಅವನ ಮಗನನ್ನು. ಆದ್ರೂ ಕೂಡ ಅವನಿಗೆ ಆಗ ಎಂತ ಆಯ್ತು ಅಂದ್ರೆ ಅವ ಮಾಡಿದ್ದು ಬೆಳೆದಿದ್ದಕ್ಕೆ ಯಮರಾಜರು ಅವರ ಯಮದೂತರು ಬಂದ್ರು. ಆದ್ರೂ ಅವನ ಕೊಂಡೋಗ್ಲಿಕ್ಕೆ ಆಗ ಎಂತಾದ್ರು ವಿಷ್ಣು ದೂತರು ಬಂದು, ಇಲ್ಲ ನೀವು ಕೊಂಡೋಗುದಾಗಿಲ್ಲ, ಇವಾಗ ನಮ್ಮ ಬಳಿಗೆ ಬರ್ಬೇಕು ಅಂತ ವಿಷ್ಣು ದೂತರು ಮತ್ತೆ ಅಜಾಮಿಲನನ್ನು ಕೊಂಡೋಗಿ. ಹಾಗೆ ನೋಡಿ, ವಿಷ್ಣು ದೂತರು ಅಜಾಮಿಲನನ್ನು ಕೊಂಡೋಗ್ತಿದ್ದಾರೆ. ಪರಮ ಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನ, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣ ಇರುವವನು, ಎಲ್ಲವನ್ನು ಪಾಲಿಸುವವನು, ಎಲ್ಲಾ ಐಕ್ಯ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದ ಈ ಐಕ್ಯ ಪ್ರಕೃತಿಗೆ ಅತೀತ. ಅಂದ್ರೆ ಕೃಷ್ಣನು ಪರಮ ಪುರುಷನು, ಎಲ್ಲವನ್ನು ಅಲ್ಲವನು, ಎಲ್ಲ ಗೊತ್ತು. ಆಲ್ ನಾಲೆಜ್ ನೋಸ್ ಟು ಕೃಷ್ಣ. ಕೃಷ್ಣ ನೋಸ್ ಎವ್ರಿಥಿಂಗ್ ಅಂದ್ರೆ ಎಲ್ಲ. ಮತ್ತೆ ಅವ ಅತಿ ಪುರಾತನ ಅಂದ್ರೆ ಅತಿ ಪುರಾತನ, ನಿಯಂತ್ರಕನು, ಎಲ್ಲವನ್ನು ಕಂಟ್ರೋಲ್ ಮಾಡುವವನು, ಮತ್ತೆ ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು. ಅಂದ್ರೆ ಸಣ್ಣದಿಂದ ಸಣ್ಣ ಎಂತ ಹೇಳುದು, ಇರುವೆಗಿಂತ ಸಣ್ಣ ಇರುವವನು, ಎಲ್ಲವನ್ನು ಪಾಲಿಸುವವನು, ಎಲ್ಲ ಐಕ್ಯ ಕಲ್ಪನೆಯನ್ನು ಮೀರಿದವನು. ಒಂದು ಯಾವ್ದು ಐಕ್ಯ ಅದನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು. ಇದು ಮೇನ್ ಪಾಯಿಂಟ್. ಕೃಷ್ಣ ದೇವೋತ್ತಮ ಪರಮ ಪುರುಷನು, ನಿರಾಕಾರಿ ಅಲ್ಲ, ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವನು. ರಿಫ್ಲೆಕ್ಷನ್ಸ್ ಇದು ಆಧ್ಯಾತ್ಮಿಕ ಲೋಕದಲ್ಲಿ, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ರಿಫ್ಲೆಕ್ಷನ್ ಕೃಷ್ಣ ಹೇಗಂದ್ರೆ ಅದು ಇದು ಶಾಸ್ತ್ರದಲ್ಲಿ ಬರ್ತದೆ. ತುಂಬಾ ಅಂದ್ರೆ ತುಂಬಾ ರಿಫ್ಲೆಕ್ಷನ್ ಅದು.
ಲೈಕ್ ಎಂತ ಹೇಳುದು ಡೈಮಂಡ್ ಪರ್ಲ್ಸ್ ಹೇಗೆ ರಿಫ್ಲೆಕ್ಟ್ ಆಗ್ತದೆ ಆ ತರ ಪ್ರಕಾಶವನ್ನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವ ನೋಡಿ. ಇದು ಬ್ರಹ್ಮ, ಇದು ಶಿವ, ಅವರು ಕೂಡ ಕಾನ್ಸ್ಟೆಂಟ್ ಆಗಿ ಕೃಷ್ಣನ ಸಮಾಧಿಯಲ್ಲಿ ಇದ್ದಾರೆ. ಟಾಪ್ ದೇವದಾಸ್. ಒಂದ್ ನಿಮಿಷ. ನಾಟ್ ಕನೆಕ್ಟೆಡ್ ಇಂಟರ್ನೆಟ್. ಇದು ಒಂದು ಬ್ರಹ್ಮ, ಇನ್ನೊಂದು ಶಿವ. ಇವರು ಕಾನ್ಸ್ಟೆಂಟ್ ಆಗಿ ಕೃಷ್ಣನ ಸಮಾಧಿಯಲ್ಲಿ ಇದ್ದಾರೆ. ಇದು ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಂ ಗತ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ನೋಡಿ, ನಾನು ಮೊನ್ನೆ ಹೇಳಿದ್ದೇನೆ, ಇದು ಈ ಭೌತಿಕ ಪ್ರಪಂಚ ದುಃಖಾಲಯಂ. ಕೃಷ್ಣ ಹೇಳಿದ್ದಾನೆ ಇಲ್ಲಿ ದುಃಖಾಲಯಂ. ಮತ್ತೆ ಅಶಾಶ್ವತಂ. ಅಶಾಶ್ವತಂ ಅಂದ್ರೆ ಟೆಂಪರರಿ, ಇದು ಪರ್ಮನೆಂಟ್ ಪ್ಲೇಸ್ ಅಲ್ಲ. ಇಲ್ಲಿ ನಾವು ಬಂದದ್ದು ಇಟ್ ಇಸ್ ಎ ಹಾಸ್ಪಿಟಲ್. ನಾವು ಆಸ್ಪತ್ರೆಯಲ್ಲಿ ನಮ್ದು ರೋಗವನ್ನು ಗುಣ ಮಾಡಿಸಿ ನಾವು ಹೋಗ್ಬೇಕು. ನಾವೆಂತ ಎಣಿಸಿದ್ದೇವೆ, ಇದು ಹೋಟೆಲ್ ಅಂತ ಎಣಿಸಿದ್ದೇವೆ. ಆಕ್ಚುಲಿ ಇದು ಹೋಟೆಲ್ ಅಲ್ಲ, ಇದು ಹಾಸ್ಪಿಟಲ್. ದಿಸ್ ವರ್ಲ್ಡ್ ಇಸ್ ಹಾಸ್ಪಿಟಲ್. ಇಲ್ಲಿ ನಾವು ನಮ್ದು ಎಂತ ರೋಗ ಉಂಟು ಅದನ್ನು ನಾವು ನಿವಾರಿಸಿ ವಾಪಸ್ ಕೃಷ್ಣನಲ್ಲಿ ಹೋಗ್ಲಿಕ್ಕೆ ದುಃಖಾಲಯ. ಮತ್ತೆ ಇಲ್ಲಿ ದುಃಖವೇ, ಇಲ್ಲಿ ಸುಖ ಇಲ್ಲ. ಇದು ನಾವೆಂತ ಎಣಿಸ್ತೇವೆ ಸುಖಾಲಯ ಅಂತ. ನಮ್ದು ಹೆಲ್ತ್ ಒಳ್ಳೇದಾಗ್ಲಿ, ಅದು ಒಳ್ಳೇದಾಗ್ಲಿ, ಇದು ಒಳ್ಳೇದಾಗ್ಲಿ, ನಾವು ಸುಖದಲ್ಲಿದೆ. ಇದು ಸುಖಾಲಯ ಅಲ್ಲ, ಇದು ದುಃಖಾಲಯ. ಕೃಷ್ಣ ಹೇಳಿದ್ದಾನೆ ಮಹಾತ್ಮಾನ ಸಂಶಿದ್ಧಿ ಮಾಡ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನ ಸೇರಿದ ಮೇಲೆ ದುಃಖಗಳನ್ನು ತವರಾದ ಈ ಅಶ್ವಥ ಪ್ರಪಂಚ ಹಿಂದಿರುಗುವುದಿಲ್ಲ. ಯಾರು ಭಕ್ತರು ಒಮ್ಮೆ ಇಲ್ಲಿ ಕೃಷ್ಣನ ಸ್ಮರಣೆಯಲ್ಲಿ ಇರ್ತಾರೆ, ಅವರು ಹಿಂದಿರುಗಿದ್ರೆ, ಯಾಕಂದ್ರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಈ ಚಿತ್ರೀಕರಣದಲ್ಲಿ ನೋಡಿ, ವಿಡಿಯೋದಲ್ಲಿ ಕಾಣಬಹುದಲ್ಲ, ಇದರಲ್ಲಿ ಎಂತಂದ್ರೆ ಭಕ್ತಿ ಸೇವೆಯಲ್ಲಿ ಇರುವ ಆರಾಮ್ಸೆ ಹೋಗ್ತಾ ಇದ್ದಾನೆ ಬಾಗಿಲು ತೆಗೆದು. ಆದ್ರೆ ಬೇರೆ ಯಾವುದೇ ನೀವು ಚಟುವಟಿಕೆ ಮಾಡಿ ಅದು ಕ್ಲಿಯರ್ ಆಗಿ ಕರೆಕ್ಟ್ ಆದ ದಾರಿ ಅಲ್ಲ. ಅದ್ರಲ್ಲಿ ಹೀಗೆ ನಾವು ಅಂದ್ರೆ ಆಕ್ಚುಲಿ ಭಕ್ತನಿಗೆ ಮಾತ್ರ ಒಂದೆಂತ ಅಂದ್ರೆ ಕೃಷ್ಣ ಕ್ಲಿಯರ್ ಆಗಿ ಇಂಟೆಲಿಜೆನ್ಸ್ ಕೊಡ್ತಾನೆ. ನೋಡಿ, ಬಾಗಿಲು ತೆಗೆದು ಹೋದ, ಇನ್ನೊಬ್ಬ ಹಾರ್ತಾ ಇದ್ದಾನೆ. ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ಎಂತ ಅಂದ್ರೆ, ಒಂದು 100 ರೂಪಾಯಿ ನೋಟು ಮಾರ್ಗದಲ್ಲಿ ಇರ್ತದೆ. ಕರ್ಮಿಯಾದವ ಎಂತ ಮಾಡ್ತಾನೆ ಅಂದ್ರೆ ಅದನ್ನು ಅವನ ಕಿಸೆಯಲ್ಲಿ ಇಟ್ಟು ಹೋಗ್ತಾನೆ. ಜ್ಞಾನಿಯಾದವ ಎಂತ ಮಾಡ್ತಾನೆ ಅಂದ್ರೆ ಇದು ಬೇರೆಯವ್ರದ್ದು, ನಾನು ಮುಟ್ಟುದಿಲ್ಲ ಅಂತ. ಅದೇ ಭಕ್ತನಾದವನು ಎಂತ ಮಾಡ್ತಾನೆ, ಅದನ್ನು ತಗೊಂಡೋಗಿ ಯಾರಿಗೆ ಸೇರ್ಬೇಕು ಅವರಿಗೆ ಹೋಗಿ ಕೊಡ್ತಾನೆ. ಹಾಗೆ ಭಕ್ತಿ ಮಾರ್ಗದಲ್ಲಿ ಕೃಷ್ಣ ಸುಲಭವಾಗಿ ಇಂಟೆಲಿಜೆನ್ಸ್ ಕೊಡ್ತಾನೆ. ನಾವು ಕಷ್ಟಪಡ್ಬೇಕಂತಿಲ್ಲ. ಇದು ಹೋಗಿ ಈ ಹೋಗಿ ಯಾವುದು ಎಲ್ಲವೂ ಭಕ್ತಿ ಯೋಗದಲ್ಲಿ ಸೇರಿದೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖದ ವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತದೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಇದಂದ್ರೆ ನೋಡಿ, ಇಲ್ಲಿ ಚಿತ್ರೀಕರಣ ಕೊಟ್ಟಿದ್ದಾರೆ. 3 ಚಿತ್ರೀಕರಣ ಕೊಟ್ಟಿದ್ದಾರೆ. ಒಂದು ದೇವತಾ ಲೋಕ, ಅಲ್ಲಿ ಕೂಡ ಯುದ್ಧ ಉಂಟು, ಮತ್ತೆ ಇಲ್ಲಿ ಕೂಡ ಯುದ್ಧ ಉಂಟು, ನರಕ ಲೋಕದಲ್ಲಿ ಕೂಡ ಉಂಟು. ಆದ್ರೆ ನನ್ನಲ್ಲಿ ಬಂದ್ರೆ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಕೃಷ್ಣ ಹೇಳುದು ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಈ ಕೆಳಗಿನ ಲೋಕದ ಎಲ್ಲಾ ಲೋಕಗಳ ದುಃಖದ ವಾಸಗಳೇ. ಇವುಗಳಲ್ಲಿ ಜನನ ಮರಣ ಮತ್ತೆ ಮತ್ತೆ ಅಂದ್ರೆ ಆಲ್ಮೋಸ್ಟ್ ಬ್ರಹ್ಮಲೋಕದಿಂದ ಕೆಳಗೆ ನರಕ ಲೋಕದಲ್ಲಿ ಹೋದ್ರೆ ಕೂಡ ನಿಮ್ಗೆ ಜನ್ಮ ಮೃತ್ಯು ಜರಾವ್ಯಾಧಿ ಉಂಟೆ. ಅದು ಕೃಷ್ಣ ಹೇಳುದು, ನನ್ನಲ್ಲಿ ಬಂದ್ರೆ ನಿನ್ಗೆ ಇದು ಇಲ್ಲ, ಜನ್ಮ ಇಲ್ಲ. ಜನ್ಮ ಇಲ್ಲದ ಆಬ್ವಿಯಸ್, ಮೃತ್ಯು ಇಲ್ಲ, ಜರ ಇಲ್ಲ, ವ್ಯಾಧಿ ಇಲ್ಲ. ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ ರಾತ್ರಿಗೂ ಅಷ್ಟೇ ಅವಧಿ.
ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಲ್ಲಿ ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನ ಆಗ್ತಾರೆ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಎಲ್ಲಗಳು ಮತ್ತೆ ಹುಟ್ಟುತ್ತದೆ. ರಾತ್ರಿ ಆಗ ಅವೆಲ್ಲವೂ ನಿಸ್ಸಹಾಯಕವಾಗಿ ನಾಶವಾಗ್ತದೆ. ಅಂದ್ರೆ ನಾನು ಮೊನ್ನೆ ಹೇಳಿದ್ದೇನೆ ಎಂತ ಅಂದ್ರೆ, ಈಗ 4 ಅಂದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಇದು ಸೇರಿ ಒಂದು ದಿವ್ಯ ಯುಗ. ಹಾಗೆ 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ. ಹಾಗೆ 14 ಮನ್ವಂತರ ಸೇರಿ 14 ಮನ್ವಂತರ ಸೇರಿ ಒಂದು ಕಲ್ಪ. ಅದು ಬ್ರಹ್ಮನ ಒಂದು ರಾತ್ರಿ. ಅದೇ ರೀತಿ ಒಂದು ದಿನ, ಅದೇ ರೀತಿ ರಾತ್ರಿಗಳು ಅಷ್ಟೇ ರಾತ್ರಿ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು ಅದು ಪರಮೋನ್ನತವಾದದ್ದು ಮತ್ತು ಇನ್ನೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆ ಇರುತ್ತದೆ. ಅಂದ್ರೆ ಈಗ ಇದರ ಅರ್ಥ ಎಂತಂದ್ರೆ, ಈಗ ಬ್ರಹ್ಮಂದು ಒಂದು ದಿನ ಆಗುವಾಗ, ಒಂದು ದಿನ ರಾತ್ರಿ ಸೇರುವಾಗ ನಾಶ ಆಗ್ತದೆ. ಆಗ ಬ್ರಹ್ಮ ಇರ್ತಾನೆ, ಮತ್ತೆ ಗರ್ಭದಕ್ಷ ವಿಷ್ಣು ಇರ್ತಾನೆ. ಮತ್ತೆ ಹಾಗೆ ಬ್ರಹ್ಮ 100 ವರ್ಷ ಬದುಕ್ತಾನೆ. ಹಾಗೆ 100 ವರ್ಷ ಬ್ರಹ್ಮ ಕೂಡ ನಾಶವಾಗ್ತಾನೆ, ಗರ್ಭದಕ್ಷ ವಿಷ್ಣು ಮಹಾವಿಷ್ಣು ಇದಕ್ಕೆ ಹೋಗ್ತಾನೆ. ಆದರೆ ಗೋಲೋಕ, ಕೃಷ್ಣಂದು ಲೋಕ, ಅದು ಯಾವತ್ತೂ ನಾಶವಾಗುವುದಿಲ್ಲ. ಕೃಷ್ಣ ಹೇಳುದು ಉಳಿದದೆಲ್ಲವೂ ನಾಶ ಆಗ್ತದೆ. ಸ್ವರ್ಗಲೋಕ, ಬ್ರಹ್ಮಲೋಕ, ಯಾವುದೇ ಲೋಕ, ಬ್ರಹ್ಮಂದು ಟೈಮ್ 100 ವರ್ಷ ಮುಗಿದ ಕೂಡಲೇ ಎಲ್ಲವೂ ನಾಶ ಆಗ್ತದೆ, ಮಹಾಪ್ರಳಯ ಯಾವಾಗ. ಆದ್ರೆ ಇದು ಆಗುದಿಲ್ಲ. ಯಾವುದು? ಕೃಷ್ಣನ ಲೋಕ. ಇದು ಕೃಷ್ಣ ಅರ್ಜುನನಿಗೆ ತಿಳಿಸುದು. ಇದು ಗೋಲೋಕ ಚಾಟ್. ಇದು ಗೋಲೋಕ ಚಾಟ್ ಅಲ್ಲಿ ಅದೇ ಎಲ್ಲ ಉಂಟು. ಇದು ನಾನು ತೋರಿಸ್ತೇನೆ ಕೆಳಗೆ. ಇದು ಗರ್ಭದಕ್ಷ ವಿಷ್ಣು, ಗರ್ಭದ ನೇಬಲಿಂದ ಇದೆಲ್ಲ ಬರುದು. ಅಂದ್ರೆ ಮಾತಲ, ವೀತಲ, ಸೂತಲ, ಫಲತಲ, ಪಾತಾಳ, ಒಂದು ಭೂಲೋಕ, ಗೋರ್ಲೋಕ, ಜನಲೋಕ ಹೀಗೆಲ್ಲ ಬರ್ತದೆ. ಮತ್ತೆ ಮೇಲೆ ಸ್ವರ್ಗಲೋಕ, ಬ್ರಹ್ಮಲೋಕ, ಅದರ ಮೇಲೆ ದೇವಿಧಾಮ, ಇಲ್ಲಿ ಮಹೇಶಧಾಮ, ಸದಾಶಿವಲೋಕ, ಇದು ಬ್ರಹ್ಮಜ್ಯೋತಿ, ಇದರ ಮೇಲೆ ಇದು ವೈಕುಂಠ ಲೋಕ, ಇದರ ಮೇಲೆ ಅಯೋಧ್ಯ, ಇದರ ಮೇಲೆ ಗೋಲೋಕ, ಕೃಷ್ಣಂದು ಅಬೋಟ್. ಇದೆಲ್ಲ ಶಾಸ್ತ್ರದಲ್ಲಿ ಉಂಟು, ಹಾಗೆ ಹೇಳುದಲ್ಲ. ಎಲ್ಲ ಲೋಕಗಳು ಹೇಗೆ ಎಲ್ಲೆಲ್ಲಿ ಇರ್ತದೆ, ಮತ್ತೆ ನರಕ ಲೋಕಗಳು ಇಲ್ಲಿ ಕೆಳಗೆ ಇರ್ತದೆ. ಹಾಗೆ ಎಲ್ಲ ಉಂಟು. ನಾವೆಂತ ಅಟ್ ದ ಟೈಮ್ ಆಫ್ ಡೆತ್ ನಾವು ಯಾವ ಇದರಲ್ಲಿ ಇರ್ತೇವೆ ಆ ಇದಕ್ಕೆ ಹೋಗ್ತೇವೆ. ಎಲ್ಲ ಇದರಲ್ಲಿ ಉಂಟು. ಮತ್ತೆ ಇದು ಅಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಬೇರೆ ಬೇರೆ ಭಾವದಲ್ಲಿ ಬೇರೆ ಬೇರೆ ಅವರು ಕೃಷ್ಣನ ಸೇವೆ ಮಾಡ್ತಾ ಇರ್ತಾರೆ. ಕೃಷ್ಣ ತ್ವದೀಯ ಪದ ಪಂಕಜ ಪಂಜಾರಾಂತಂ ದೈವಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ಸೆ ಕಂಠಾವರೋಧ ಧನ ವಿಧ ಸ್ಮರಣಂ ಕುತಸ್ತೆ. ಅನುವಾದ: ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದಾರವಿಂದಗಳ ಗಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು, ಇಲ್ಲದಿದ್ದರೆ
ನಾನು ಕೊನೆಯ ಉಸಿರೆಳೆದಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ಇದಂದ್ರೆ ಮುಕುಂದ ಮಾಲ ಸ್ತೋತ್ರ, ಪ್ರೇಯರ್ಸ್ ಆಫ್ ಕಿಂಗ್ ಕುಲಶೇಖರ. ಕುಲಶೇಖರ ಒಬ್ಬ ದೊಡ್ಡ ಡ್ಯೂಟಿ. ಅವರೆಂತ ಹೇಳುದಂದ್ರೆ, ಹೇಗೆ ಹಂಸ ಈಗ ಕಾಗೆ ತಾವರೆ ಹತ್ರ ಹೋಗುದಿಲ್ಲ, ಹಂಸ ಯಾವಾಗ್ಲೂ ತಾವರೆ ಹತ್ರ ಹೋಗುದು. ಹಾಗೆ ಹಂಸ ಹೇಗೆ ತಾವರೆಯ ಇದು ಸ್ಟೆಮ್ ಅನ್ನು ಇದು ಮಾಡ್ತದೆ, ಅದೇ ರೀತಿ ಅಂಟಿಕೊಂಡಿದೆ. ಅದೇ ರೀತಿ ಕಿಂಗ್ ಕುಲಶೇಖರ ರಾಜಂದು ಸ್ಮರಣೆ ಕೃಷ್ಣನ ಪಾದಕ್ಕೆ ಅಂಟಿಕೊಂಡಿದೆ. ಅವರೆಂತ ಹೇಳುವುದಂದ್ರೆ, ಈಗ ನಂದು ಸಣ್ಣ ಪ್ರಾಯ, ಈಗ ನನ್ಗೆ ಅಂಟಿಕೊಂಡಿದೆ, ಆದ್ರೆ ಈಗಲೇ ನನ್ನನ್ನು ನೀನು ಸಾಯಿಸು. ಯಾಕೆ ಸಾಯಿಸು? ನಾನು ಪ್ರಾಯ ಆದ ಮೇಲೆ ನನ್ನ ಗಂಟಲು ಕಫ ವಾತ ಪಿತ್ತ ಅಂದ್ರೆ ಅದರಿಂದ ತುಂಬಿರುತ್ತದೆ. ಆಗ ನನಗೆ ನಿನ್ನ ಸ್ಮರಣೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಈಗಲೇ ನನ್ನನ್ನು ಸಾಯಿಸು, ನಿನ್ನ ಹತ್ತಿರ ಕೊಂಡೋಗು. ಯಾಕೆಂದ್ರೆ ಹೆಂಗಿರುವಾಗಲೇ ಜನರಲ್ಲಿ ಹೇಳ್ತಾರೆ, ಎಂತ ಭಕ್ತಿ ಸೇವೆ ಸುಲಭ, ಅದು ಪ್ರಾಯ ಆದ ಮೇಲೆ. ಇಲ್ಲ, ಹಾಗಿಲ್ಲ. ಕಿಂಗ್ ಕುಲಶೇಖರ್ ಹೇಳ್ತಿದ್ದಾರೆ, ಅದು ಯಂಗ್ ಸ್ಟೇಜ್ ಅಲ್ಲಿ ಆಗ್ಬೇಕು. ಯಾಕಂದ್ರೆ ಪ್ರಾಯ ಆದ್ಮೇಲೆ ನಮ್ಗೆ ಇದು ಬರ್ತದೆ, ಜ್ವರ, ಡಿಸೀಸ್, ಸಾರಿ ವ್ಯಾಧಿ. ಜ್ವರ ಅಂದ್ರೆ ಓಲ್ಡ್ ಏಜ್, ವ್ಯಾಧಿ ಅಂದ್ರೆ ಡಿಸೀಸ್. ನಮ್ಗೆ ಡಿಸೀಸ್ ಬರ್ತದೆ, ತುಂಬಾ ಡಿಸೀಸ್ ಬರ್ತದೆ. ಅದು ಹಾಗೆ ಕುಲಶೇಖರ್ ಹೇಳುದು, ಕಿಂಗ್ ಕುಲಶೇಖರ, ಆಗ ನನ್ನ ಗಂಟಲು ಪೂರ್ಣ ಇದರಲ್ಲಿ ವಾತ ಪಿತ್ತ ಕಫ ಇದರಲ್ಲಿ ತುಂಬಿ ಇರ್ತದೆ. ಆಗ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ನನಗೆ ಆಗುದಿಲ್ಲ. ಈಗ ನಾನು ಹೆಂಗಾಗಿದ್ದೇನೆ, ಈಗ ನಾನು ಮಾಡ್ತಾ ಇದ್ದೇನೆ ಸ್ಮರಣೆಯಿಂದ ನಿನ್ನ ಪಾದ, ಹೇಗೆ ತಾವರೆಯ ಸ್ಟೆಮ್ಮಿಗೆ ಹಂಸವು ಸುತ್ತಿಯಾಗಿದೆ, ಅದೇ ರೀತಿ ನಿನ್ನ ಒಂದು ಪಾದಕ್ಕೆ ನನ್ನ ಪೂರ್ಣ ಸ್ಮರಣೆ ಸುತ್ತಿಯಾಗಿದೆ. ಹಾಗಾಗಿ ಈಗಲೇ ನನ್ನನ್ನು ಕೊಂಡೋಗುವ. ವೇದೇಶು ಯಜ್ಞೇಶು ತಪಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವಾ ಯೋಗಿ ಪರಮಂ ಸ್ಥಾನಂ ಉಪೇತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಾನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸಕ್ಕೆ ಸೇರುತ್ತಾನೆ. ಇದೆಂತಂದು ಕೃಷ್ಣ ಗ್ಯಾರಂಟಿ ಕೊಡ್ತಾನೆ. ಬೇರೆ ಯಾವುದೇ ನಾವು ಯಜ್ಞ ಅದು ಇದು ಯಾವುದು ಯೋಗ ಅದು ಯಾವ್ದು ಮಾಡ್ಬೇಕಂತಿಲ್ಲ, ಪ್ರಾಣಾಯಾಮ ಅದು ಇದು, ಕೃಷ್ಣನ ಸ್ಮರಣೆ ಅದೇ ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವ, ಅದೇ ಸರ್ವಂ ಫಲಗಳನ್ನು ಎಲ್ಲಾ ಫಲಗಳು ಇದ್ರಲ್ಲಿ ಇದೆ ಭಕ್ತಿ ಸೇವೆಯಲ್ಲಿ. ಕೃಷ್ಣ ಹೇಳ್ತಾ ಇದ್ದಾರೆ, ಭಕ್ತಿಗಳು ಸೇವೆಯ ಮಾರ್ಗವನ್ನು ಸ್ವೀಕರಿಸಲು ವೇದ ಧ್ಯಾನ ಮಾಡ್ಬೇಕಂತಿಲ್ಲ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಎಲ್ಲವೂ ಇದರಲ್ಲಿ ಭಕ್ತಿ ಸೇವೆಯಲ್ಲಿ ಉಂಟಂತ ಕೃಷ್ಣ ಹೇಳ್ತಾನೆ. ಭಕ್ತಿ ಸೇವೆ ಮಾಡಿದ್ರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಖಾಲಿ ಇವೆಲ್ಲವನ್ನು ಪಡೆಯುವುದಲ್ಲ, ಕಡೆಗೆ ಕೃಷ್ಣನ ಧಾಮಕ್ಕೆ ಹೋಗ್ತಾನೆ ಅಂತ ಕೃಷ್ಣ ಗ್ಯಾರಂಟಿ ಕೊಟ್ಟಿದ್ದಾನೆ. ಇದು ಸಮ್ಮರಿ ರೆಫರೆನ್ಸ್. ಅರ್ಜುನನ 8 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಕಿಂ ಬ್ರಹ್ಮ 8 ಪ್ರಶ್ನೆ ಇತ್ತು, ಅದು ಉತ್ತರ. ಸಾವಿನ ಸಮಯದಲ್ಲಿ ಕೃಷ್ಣನನ್ನು ನೆನಪಿಸಿಕೊಳ್ಳುವುದು ಹೇಗೆ? ತಸ್ಮಾ ಸರ್ವೇಶು ಕಾಲೇಶು, ಅಂದ್ರೆ ನಿರಂತರವಾಗಿ ನಾವು ಅಭ್ಯಾಸ ಮಾಡಿದಲ್ಲಿ ನಮಗೆ ಸಾವಿನ ಸಮಯದಲ್ಲಿ ನಮ್ಗೆ ಕೃಷ್ಣನನ್ನು ನೆನಪಿಸುವುದು. ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನ ಓಮಿತಿ ಏಕಾಕ್ಷರಂ ಬ್ರಹ್ಮ, ಅಂದ್ರೆ ಭಕ್ತಿ ಸೇವೆ ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು, ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ದುಃಖಾಲಯಂ ಅಶಾಶ್ವತಂ, ಅಂದ್ರೆ ಈ ವರ್ಲ್ಡ್ ದುಃಖಾಲಯಂ, ನಾವೇನಿಸಿದ್ರೆ ಸುಖಾಲಯಂ ಅಂತ, ಮತ್ತೆ ಇದು ಟೆಂಪರರಿ, ಅಶಾಶ್ವತಂ, ಪರ್ಮನೆಂಟ್ ಅಲ್ಲ ಈ ಪ್ಲೇಸ್. ಮತ್ತೆ ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ ತಸ್ಮಾತ್ ಭಾವೋ ಅನ್ಯು, ಅಂದ್ರೆ 3 ಮೆಟೀರಿಯಲ್ ಮತ್ತೆ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ. ಶುದ್ಧ ಭಕ್ತಿಯಿಂದಲೇ ಪರಮೋನ್ನತ ಸಾಧಿಸಲು ಸಾಧ್ಯ. ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವ, ಇದೆಲ್ಲ ಶ್ಲೋಕದಲ್ಲಿ
ಇದೆಲ್ಲ ನಾವು ಆನ್ಸರ್ ಉಂಟು. ಇದು ಈ ಸೈಡ್ ಆನ್ಸರ್, ಇದೆಲ್ಲ ಶ್ಲೋಕಗಳು ಈ ಶ್ಲೋಕದಲ್ಲಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಯಾರ್ದಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳ್ಬಹುದು. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳ್ಬಹುದು. ಹಲೋ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಈಗ ನಾಳೆ ಗ್ರಹಣ ಇದೆಯಲ್ಲ, ಹಾ? ನಾಳೆ ಗ್ರಹಣ ಇದೆ, ಸೂರ್ಯಗ್ರಹಣ. ಹಾ, ಹಾ. ಅದರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಸೂರ್ಯ ಗ್ರಹಣ ಇರುವಾಗ ನಮ್ದು ಇಸ್ಕಾನಿಗೆ ನಮ್ದು ಇಸ್ಕಾನ್ ಚಾಂಟಿಂಗ್ ಇದು ಸ್ಟಾರ್ಟ್ ಮಾಡಿದ್ದು ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಅಂತ ಅವರು ಕ್ರಿಶ್ಚಿಯನ್ 500 ವರ್ಷ ಮುಂಚೆ ಬಂದದ್ದು. ಅವರು ಚಂದ್ರಗ್ರಹಣದ ಟೈಮ್ ಅಲ್ಲಿ ಅವರು ಇಲ್ಲಿ ಬಂದದ್ದು ಈ ಲೋಕಕ್ಕೆ. ಇಲ್ಲಿ ಮಾಯಾಪುರಲ್ಲಿ ಅವರು ಕೋಲ್ಕತ್ತಾದಲ್ಲಿ ಹುಟ್ಟಿದ್ದು. ಆಗ ಎಲ್ಲರೂ ಕೃಷ್ಣನ ನಾಮ ಹೇಳ್ತಿದ್ರು. ಹಾಗಾಗಿ ಗ್ರಹಣ ಇರುವಾಗ ನೀವು ಆದಷ್ಟು ಕೃಷ್ಣನ ನಾಮ ಹೇಳಿದಲ್ಲಿ ನಿಮ್ಗೆ ತುಂಬಾ, ಅಂದ್ರೆ ಯಾಕೆಂದ್ರೆ ಸೂರ್ಯನಿಗಿಂತ ಕೃಷ್ಣ ಮೇಲೆ ಅಲ್ಲ, ಸಾರಿ, ಸೂರ್ಯ ಕೃಷ್ಣನಿಗಿಂತ ಮೇಲೆ ಅಲ್ಲ, ಕೃಷ್ಣ ಮೇಲೆ. ಹಾಗಾಗಿ ಗ್ರಹಣ ಇರುವಾಗ ಕೂಡ ನೀವು ಕೃಷ್ಣನ ನಾಮ ಹೇಳಿದರೆ ಸೂರ್ಯನಿಗೆ ಕೂಡ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಸೂರ್ಯ ಕೂಡ ಎಂತ ಹೇಳುದು ಕೃಷ್ಣನ ಅಂಡರ್ ಅಲ್ಲಿ ಇರುದು. ಆದ ಕಾರಣ ನೀವು ನಿರಂತರವಾಗಿ ಭಗವದ್ಗೀತೆ ಓದಿ ಮತ್ತೆ ಕೃಷ್ಣನ ನಾಮ ಹೇಳಿ, ಇದರಲ್ಲಿ ನಿಮಗೆ ತುಂಬಾ ಅಂದ್ರೆ ತುಂಬಾ ಪ್ರಯೋಜನಕರ. ಧನ್ಯವಾದ. ಹರೇ ಕೃಷ್ಣ. ಬೇರೆ ಯಾರ್ದು ಪ್ರಶ್ನೆ ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳ್ಬಹುದು. ಹರೇ ಕೃಷ್ಣ. ಗುರು ಅವರ ಪ್ರಶ್ನೆ ಇಲ್ವಾ? ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಶ್ನೆ ಕೇಳಿ. ನೀವು ಪ್ರಶ್ನೆ ಕೇಳಿದ್ರೆ ನನ್ಗೆ ತುಂಬಾ ಖುಷಿ ಆಗ್ತದೆ. ನಾನು ಕೂಡ ಒಂದು ಪ್ಯೂರಿಫೈ ಆಗ್ತೇನೆ. ಅಂದ್ರೆ ಅದು ಕೂಡ ನನಗೆ ಪ್ಯೂರಿಫಿಕೇಶನ್ ಸ್ಟೇಜ್. ಅಲ್ಲ ಪ್ರಭು, ನಮ್ಗೆ ಏನು ಸ್ವಲ್ಪ ಕ್ವಶನ್ ಬರ್ತದೆ ಕೇಳುದು ಪ್ರಭು. ನೀವು ಹೇಳಿದ್ರಿ ಸಾವಿನ ಸಮಯದಲ್ಲಿ ಇದು ಶ್ಲೋಕ ಉಂಟಲ್ಲ, ತದ್ವಿಧಿ ಪ್ರಣಿಪಾತೇನ ಸರೆಂಡರ್ ಆಗ್ಬೇಕು, ಪರಿಪ್ರಶ್ನೆನ ಸೇವೆಯ ಉಪದಕ್ಷಂತೆ ಜ್ಞಾನಿನ ತತ್ವದರ್ಶನ. ಅಂದ್ರೆ ಫಸ್ಟ್ ಗೆ ಗುರುವಿಗೆ ಸರೆಂಡರ್ ಆಗ್ಬೇಕು, ಮತ್ತೆ ಅವಾಗ ಕ್ವಶನ್ ಕೇಳ್ಬೇಕಂತೆ. ಹಾಗೆ ಕ್ವಶನ್ ಕೇಳೋದು ಶಾಸ್ತ್ರದಲ್ಲಿ ಉಂಟು. ಕ್ವಶನ್ ಯಾವಾಗ ನಾವು ಈಗ ಪರೀಕ್ಷಿತ್ ಮಹಾರಾಜ್ ಸುಖದೇವ್ ಗೋಸ್ವಾಮಿ ಹತ್ರ ಪ್ರಶ್ನೆ ಕೇಳಿದ್ರು. ಎಂತ ಅಂದ್ರೆ, ಹೂ ಆಮ್ ಐ ಅಂಡ್ ವೈ ಐ ಆಮ್ ಸಫರಿಂಗ್, ಗೊತ್ತಾಯ್ತಾ? ನಾನು ಯಾರು ಮತ್ತೆ ನಾನು ಯಾಕೆ ಇಲ್ಲಿ ದುಃಖದಲ್ಲಿದ್ದೇನೆ ಅಂತ. ಹಾಗೆ ಯಾವಾಗ್ಲೂ ಪ್ರಶ್ನೆ ಕೇಳ್ಬೇಕು. ಪ್ರಶ್ನೆ ಕೇಳಿದ್ರೆ ಆಧ್ಯಾತ್ಮಿಕದಲ್ಲಿ ಅಂತೂ ಪ್ರಶ್ನೆ ಕೇಳಲೇಬೇಕು. ಪ್ರಶ್ನೆ ಕೇಳಿದಲ್ಲಿ ಎಂತ ಆಗ್ತದೆ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಮುಂದೆ ಬರ್ತೇವೆ. ಒಳ್ಳೇದು. ಯಾಕಂದ್ರೆ ಅದು ನನ್ಗೆ ಕೂಡ ಪ್ಯೂರಿಫಿಕೇಶನ್. ಅದಕ್ಕೆ ನೀವು ಕೇಳಿ ಪ್ರಶ್ನೆ. ಪ್ರಭು, ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ನಂದು ಒಂದು ಕ್ವಶನ್. ಸೆಕೆಂಡ್ ಕ್ವಶನ್ ಅಂದ್ರೆ, ನೀವು ಹೇಳಿದ್ರೆ ಅಂತ್ಯಕಾಲೇಚ ಮಾಂ ಸ್ಮರಣಂ. ಹಾಗಾದ್ರೆ ಸಾವಿನ ಸಮಯದಲ್ಲಿ ಖಾಲಿ ನೆನೆಸಿದ್ರೆ ಸಾಕಲ್ಲ, ಮತ್ತೆ ಬೇರೆ ದಿನ ಎಲ್ಲ ಯಾಕೆ ನೆನೆಸ್ಬೇಕು ಪ್ರಭು? ಒಂದು ನಾರ್ಮಲ್ ಕ್ವಶನ್. ನಾವು ಎಂಡ್ ಟೈಮ್ ಅಲ್ಲಿ ನೀವು ಹೇಳಿದ್ರೆ ಅಂತ್ಯಕಾಲೇಚ ಮಾಂ ಸ್ಮರಣ, ಆದ್ರೆ ಫೈನಲ್ ಮಾತ್ರ ನೆನಪು ಮಾಡುವಲ್ಲ ಪ್ರಭು. ಇದು ಸಾವಿನ ಸಮಯದಲ್ಲಿ ಒಂದೊಂದಾಗಿ ಕೇಳಿ. ಫಸ್ಟ್ ಕ್ವಶನ್ ಎಂತ ನಿಮ್ದು? ಪ್ರಭು, ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ಇದಕ್ಕೆ ಅಂತಂದ್ರೆ ನೋಡಿ, ಈಗ ಒಬ್ಬ ಎಂತ ಹೇಳ್ತದೆ ಅಂದ್ರೆ, ಎಕ್ಸಾಂಪಲ್ ನಿಮ್ಗೆ ಒಬ್ಬ ಮಗನನ್ನು ಒಂದು ದೊಡ್ಡ ಕ್ರಿಕೆಟ್ ಪ್ಲೇಯರ್ ಮಾಡ್ಬೇಕಂತ ಒಂದು ತಾಯಿಗೆ ಆಸೆ ಉಂಟು, ತಾಯಿ ತಂದೆಗೆ. ಅವನನ್ನು ಒಂದು ಇದಕ್ಕೆ ಹಾಕ್ತಾರೆ, ಯಾವುದಕ್ಕೆ, ಕೋಚಿಂಗ್ ಹಾಕ್ತಾರೆ. ಮತ್ತೆ ಅವರಿಗೆ ಯಾರೋ ಒಂದು ಕೋಚ್ ಇರ್ತಾರೆ. ಹಾಕಿದ ಒಂದು 2 ದಿವಸದಲ್ಲಿ ಆಗ್ತಾನ ಅವ
ಅವನ್ ದೊಡ್ಡ ಪ್ಲೇಯರ್ ಆಗ್ತಾನ 2 ದಿವಸದಲ್ಲಿ? ಇಲ್ಲ ಇಲ್ಲ ಗುರು ನಿಮ್ಮ ಹತ್ರ ಪ್ರಶ್ನೆ, ಗುರು ನಿಮ್ಮ ಹತ್ರ ಪ್ರಶ್ನೆ ಇಲ್ಲ ಪ್ರಭು. ಇಲ್ಲಲ್ಲ? ಹಾ, ಅದೇ ರೀತಿ ಭಕ್ತಿ ಸೇವೆ ಕೂಡ ನಾವು ಮಾಡ್ತಾ ಇರ್ಬೇಕು. ಅಂದ್ರೆ 1-2 ದಿವಸದಲ್ಲಿ ಮಾಡಿ ನಮಗೆ ಇದು ಬರೋದು, ಅದು ಕಾನ್ಸ್ಟೆಂಟ್ ಆಗಿ ನಮ್ಮ ನಿತ್ಯ ಜೀವನದಲ್ಲಿ ನಾವು ಅಪ್ಲೈ ಮಾಡ್ಬೇಕು. ಹಾಗೆ ಮಾಡಿ 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 ಮತ್ತೆ ನಾವು ಇದಕ್ಕೆ ಬರ್ತೇವೆ. ಒಂದು ಪ್ರಶ್ನೆ ಆಯ್ತು. ಇನ್ನೊಂದು ಪ್ರಶ್ನೆ ಯಾವ್ದು ಹೇಳಿ ಪ್ರಭು. ಇನ್ನೊಂದು ಪ್ರಶ್ನೆ ಪ್ರಭು, ಹಾಗಾದ್ರೆ ಅಂತ್ಯಕಾಲದಲ್ಲಿ ಭಕ್ತಿ ಮಾಡಿದ್ರೆ ಸಾಕಲ್ಲ ಪ್ರಭು? ಅಲ್ಲ, ಅದು ಅಂತ್ಯಕಾಲದಲ್ಲಿ ಎಂತ ಹೇಳಿದಂದ್ರೆ ಅದು ಎಲ್ಲರಿಗೂ ಅಲ್ಲ, ಅದು ಅಜಾಮಿಲನಿಗೆ ಒಂದು ಸಿಕ್ಕಿತ್ತು ಎಂತ ದೇವರದ್ದು. ಅಂದ್ರೆ ನಾವು ಡಿಸೈಡ್ ಮಾಡುವುದಲ್ಲ ಅದು. ನಮ್ಗೆ ಅಂತ್ಯಕಾಲದಲ್ಲಿ ನಮ್ಗೆ ಕೃಷ್ಣನಲ್ಲಿ ಹೋಗ್ಲಿಕ್ಕೆ ಸಿಗ್ತದೆ, ಅದು ನಮ್ಮ ಡಿಸಿಷನ್ ಅಲ್ಲ. ಇಟ್ ಲೆಫ್ಟ್ ಟು ಕೃಷ್ಣ. ಕೃಷ್ಣ ಇಸ್ ಟೋಟಲಿ ಇಂಡಿಪೆಂಡೆಂಟ್. ಅವನಿಗೆ ಎಂತ ಕೂಡ ಮಾಡ್ಬೋದು. ಕೃಷ್ಣ ಇಚ್ಛೆ ಮಾಡಿದಾನೆ ಅವನನ್ನು ಅಜಾಮಿಲನ್ನು ಕೊಂಡೋಗ್ಬೇಕಂತ. ನಾವು ನಮ್ಮ ಇಚ್ಛೆ ಅಲ್ಲ ಅದು. ಹಾಗಾಗಿ ಅದು ಗ್ಯಾರಂಟಿ ಇಲ್ಲ. ಅಂದ್ರೆ ಅಜಾಮಿಲಗೆ ಒಂದು ಕೊಟ್ರು ಕೃಷ್ಣ ಅವಕಾಶ, ಅಂದ್ರೆ ಅವರ ಇಚ್ಛೆ, ಅದು ಕೃಷ್ಣನ ಇಚ್ಛೆ. ನಮ್ಗೆ ಅಂತ ಗ್ಯಾರಂಟಿ ಇಲ್ಲ. ಆದ ಕಾರಣ ನಾವು ಸಣ್ಣ ಪ್ರಾಯದಿಂದಲೇ ಮಾಡ್ಬೇಕು. ಇವರು ಪ್ರಹ್ಲಾದ್ ಮಹಾರಾಜ್ ಹೇಳಿದ್ದಾರೆ, ಕೌಮಾರ ಮಾಚರತೋ ಪ್ರಶ್ನೆ, ಅಂದ್ರೆ ಸಣ್ಣ ಪ್ರಾಯದಿಂದಲೇ ಭಕ್ತಿ ಸೇವೆಗೆ ಬರಬೇಕು. ಗೊತ್ತಾಯ್ತಾ? ಹಾ, ಮತ್ತೆ ಎಂತಂದ್ರೆ ಈಗ ಎಕ್ಸಾಮ್ ಅಲ್ಲಿ ನಿಮ್ಗೆ ಒಂದು ಸೆಕೆಂಡ್ PUC ಅಲ್ಲಿ ನಿಮ್ಗೆ ಒಂದು ಡಾಕ್ಟರ್ ನಿಮ್ಗೆ ಆಗ್ಬೇಕಿದ್ರೆ ನೀವು ವರ್ಷ ಪೂರ್ತಿ ಓದುದಿಲ್ಲ, ಲಾಸ್ಟಿಗೆ ಓದಿದ್ರೆ ಆಗ್ತದ? ಸೆಕೆಂಡ್ PUC ನೀವು ಬರಿತಾ ಇದ್ರೆ ನಿಮ್ದು ಏಮ್ ಎಂತ ಅಂದ್ರೆ ನೆಕ್ಸ್ಟ್ ನಾನು ಡಾಕ್ಟರ್ ಆಗ್ಬೇಕು. ನೀವು ವರ್ಷ ಪೂರ್ತಿ ಓದುದಿಲ್ಲ, ಲಾಸ್ಟಿಗೆ ಓದಿದ್ರೆ ಆಗ್ತದ? ಎಂಡಿಗೆ ಏಪ್ರಿಲ್ ಎಕ್ಸಾಮ್ ಇದ್ರೆ ಮಾರ್ಚ್ಗೆ ನೀವು ಎಂಡಿಗೆ ಓದಿದ್ರೆ ಆಗ್ತದ? ಇಲ್ಲ ಇಲ್ಲ ಆಗ್ತದ ಗುರುವರೇ? ಆಗ್ತದ? ನಾನು ಕೇಳುದು ನಿಮ್ಮ ಹತ್ರ ಪ್ರಶ್ನೆ. ನಾನು ಕೂಡ ಪ್ರಶ್ನೆ ಕೇಳ್ತಾ ಇದ್ದೇನೆ. ಅಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅದೇ ರೀತಿಯಲ್ಲಿ ಭಕ್ತಿ ಸೇವೆಯಲ್ಲಿ ಕೂಡ ಸ್ಟಾರ್ಟಿಂಗ್ ಇಂದ ಮಾಡಿದ್ರೆ ನಾವು ಕೃಷ್ಣ ಹೇಳುದು ನಮ್ಗೆ ಸ್ಟೇಬಲ್ ಆಗಿ ಇದೇ ಸಿಕ್ತಂದು ಕೃಷ್ಣ ಹೇಳ್ತಾನೆ. ಮತ್ತೆ ಕೃಷ್ಣ ಎಂತ ಅಂದ್ರೆ ಇನ್ನೊಂದು ಹೇಳಿದ್ದೇನೆ, ಏನು ಲಾಸ್ ಇಲ್ಲ ಕೃಷ್ಣ ಇದು ಭಕ್ತಿಯಲ್ಲಿ. ಸ್ವಲ್ಪ ಅಭ್ಯಾಸ ತ್ರಾಯತೋ ಮಹಿತ ಭಯ, ಅಂದ್ರೆ ಸ್ವಲ್ಪ ಮಾಡಿದ್ದು ಕೃಷ್ಣನಿಗೆ ಅಂತಂದ್ರೆ ಕೃಷ್ಣ ಯಾವಾಗ ಎಣಿಸುದಂತಂದ್ರೆ ರಾಧಾರಾಣಿ ಎಣಿಸುದಂತೆ. ಯಾರಾದ್ರು ಸ್ವಲ್ಪ ಕೃಷ್ಣ ಸೇವೆ ಮಾಡಿದ್ರೆ ರಾಧಾರಾಣಿ ಹೇಳುದಂತೆ ಕೃಷ್ಣ ಹತ್ರ, ನೋಡು 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 ಸೇವೆ ಮಾಡಿದ್ರೆ ಅವರು ನೆನ್ಪಿಡ್ತಾರೆ. ಗೊತ್ತಾಯ್ತಾ ಗುರು ಅವರೇ? ಹೇಳಿ ಪ್ರಭು. ಹಲೋ ಹೇಳಿ ಪ್ರಭು. ದೇವರು ನೆನ್ಪಿಡ್ತಾರೆ, ಕೃಷ್ಣನ್ ನೆನ್ಪಿಡ್ತಾನೆ. ನಾವು ಆತರ ಅಲ್ಲ. ನಾವು ಯಾರಾದ್ರು ಸ್ವಲ್ಪ ಮಾಡಿದ್ರೆ ಅದನ್ನು ಮರೆತು ಬಿಡ್ತೇವೆ. ನಮ್ಗೆ ಇವತ್ತು ಉಪಕಾರ ಮಾಡಿದ್ರೆ ನಾಳೆ ಮರಿತೇವೆ. ಅದು ನಾವು. ಕೃಷ್ಣ ಹಾಗೆ ಅಲ್ಲ. ನಾವು ಮಾಡಿದ್ದು ಸಣ್ಣ ಪ್ರಾಯದಿಂದ ಯಾವ್ದಾದ್ರು ಭಕ್ತಿ ಸೇವೆಯಲ್ಲಿ ನಾವು ಮಾಡಿದ್ದು ಎಲ್ಲವನ್ನು ನೆನ್ಪಿಡ್ತಾರೆ. ಅದೀಗ ಪೈ ಟು ಪೈ ಎಲ್ಲಕ್ಕೂ ಅವರು ಇದು ಎಂತ ಕೊಡ್ತಾರೆ, ಅದನ್ನು ತೀರಿಸ್ತಾರೆ. ಅಂದ್ರೆ ಯಾವುದು ಬಾಕಿ ಇಡುದಿಲ್ಲ ಕೃಷ್ಣ. ಅಂದ್ರೆ ಕೃಷ್ಣನ ಭಕ್ತಿ ಸೇವೆ ಮಾಡಿದಾಗ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಅವರು ಆಡ್ತಾರೆ. ಅಂದ್ರೆ ಈತ ಮಾಡ್ತಾ ಇದ್ದಾನೆ, ಸ್ವಲ್ಪ ಮಾಡಿದ್ರು ಕೂಡ ಅವರಲ್ಲಿ ಕ್ಲಾಪ್ ಎಲ್ಲ ಹೊಡೆದು ಈತ ಭಕ್ತಿ ಸೇವೆ ಮಾಡ್ತಿದ್ದಾನೆ ಅಂದ್ರೆ ಅವ್ರಿಗೆ ಅಷ್ಟು ಖುಷಿ. ಗುರುವರೇ ಅರ್ಥವಾಯ್ತಾ? ಹಲೋ. ಮತ್ತೆ ಇನ್ನೊಂದು ಪ್ರಭು, ತನ್ನ ದೇಹವನ್ನು ಬಿಡುವಾಗ ಯಾವ ಸ್ಮರಣೆಯನ್ನು ಮಾಡುವನು ಅದೇ ದೇಹವನ್ನು ಮುಂದಿನ ಜನ್ಮದಲ್ಲಿ ಪಾಡುವ. ಅದೇ ಒಂದು ಹೇಗೆ ಪ್ರಭು ಎಕ್ಸ್ಪ್ಲೇನ್ ಮಾಡಿ ಪ್ರಭು. ಅದಂದ್ರೆ ಈಗ ನೀವು ಡೆತ್ ಟೈಮ್ ಅಲ್ಲಿ ನಿಮ್ದು ಯಾವ್ದು ಕೃಷ್ಣ ಸ್ಮರಣೆ, ನೀವು ಕೃಷ್ಣ ಲೋಕಕ್ಕೆ ಹೋಗ್ತೀರಿ. ಗೊತ್ತಾಯ್ತಾ? ನೀವು ದೇವತೆಗಳ ಸ್ಮರಣೆ ಇದ್ರೆ ದೇವತೆ ಲೋಕಕ್ಕೆ ಹೋಗ್ತೀರಿ. ನೀವು ಭೌತಿಕ ಲೋಕದ ಸ್ಮರಣೆ ಇದ್ರೆ ಇಲ್ಲಿಯೇ ವಾಪಸ್ ಆಗಿ ನಿಮ್ಗೆ ಬೇರೆ ರೀತಿಯಲ್ಲಿ ನೀವು ಹುಡ್ತೀರಿ. ಗೊತ್ತಾಯ್ತಾ? ನೀವು ಯಾವ್ದು ಸ್ಮರಣೆ ಮಾಡ್ತೀರಿ, ಕಾನ್ಶಿಯಸ್ನೆಸ್ ಟೇಕ್ಸ್ ಬ್ಯಾಕ್ ಟು ಯುವರ್ ನೆಕ್ಸ್ಟ್ ಬಾಡಿ. ಗೊತ್ತಾಯ್ತಾ? ನೀವು ನೆಕ್ಸ್ಟ್ ಯಾವ್ದು ಕಾನ್ಶಿಯಸ್ನೆಸ್ ನೀವು ಪ್ರಜ್ಞೆ ಇದೆ ಸಾಯುವ ಟೈಮ್ ಅಲ್ಲಿ, ಅದೇ ನೀವು ಕೊಂಡೋಗ್ತೀರಿ. ಗೊತ್ತಾಯ್ತಾ ಗುರು ಅವರೇ? ಹೇಳಿ ಪ್ರಭು. ಹಲೋ. ನಿಮ್ಗೆ ಗೊತ್ತಾಯ್ತಾ, ತಿಳಿಯುತ್ತಾ ಇದು? ನೀವು ಸಾಯುವ ಟೈಮ್ ಅಲ್ಲಿ ಯಾವ್ದು ಸ್ಮರಣೆ ಇರ್ತೀರಿ? ಸಾಯುವ ಸಮಯದಲ್ಲಿ
ನಾರಾಯಣನು ನೆರೆದು ಅಜಾಮಿಲ ಹೇಗೆ ಹೋದ್ರು, ಹ್ಮ್ ಹಾಗೆ ನೀವು ಇನ್ನೊಂದು ಹೇಳಿದ್ರಿ ಆಗ ಹ್ಮ್ ಭರತ ಮಹಾರಾಜರು ಅವರು ಸ್ಟಾರ್ಟಿಂಗ್ ಇಂದ ಮಾಡಿ ಸಾಯುವ ಸಮಯದಲ್ಲಿ ಏನೋ ಥಿಂಕ್ ಮಾಡಿ ಅವರೇನೋ ಜಿಂಕೆ ಏನಾದ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ. ಹಾಗಾದ್ರೆ ಪ್ರಭು ಅಜಾಮಿಲ ಗ್ರೇಟ, ಭರತ ಮಹಾರಾಜ್ ಗ್ರೇಟ ಪ್ರಭು ಹಾಗಾದ್ರೆ? ನೋಡಿ, ಗ್ರೇಟ್, ಇಬ್ಬರು ಗ್ರೇಟ್. ಯಾಕಂದ್ರೆ ಅವರ ಲೆವೆಲ್ ಅಲ್ಲಿ ಇಲ್ಲ. ಈಗ ಅಜಾಮಿಲ ಕೃಷ್ಣ ಲೋಕಕ್ಕೆ ಹೋಗುವಿದ್ರೆ, ಕೃಷ್ಣ ಲೋಕಕ್ಕೆ ಹೋಗುದು ಸುಲಭದ ವಿಷಯ ಅಲ್ಲ, ಗೊತ್ತಾಯ್ತು. ಫಸ್ಟ್ ಆಫ್ ಆಲ್ ನಮ್ದು ಇಂದ್ರಿಯ ಇದೆಲ್ಲ ಕಂಪ್ಲೀಟ್ ಸ್ಟಾಪ್ ಆದ್ರೆ ಮಾತ್ರ, ಅಂದ್ರೆ ನಮ್ದೆಲ್ಲ ಆಸೆಗಳು, ಈ ಯಾವುದೇ ಆಸೆಗಳು ಇರಬಾರ್ದು ನಮ್ಗೆ. ಅದಿದ್ರೆ ಮಾತ್ರ ನಾವು ಅಲ್ಲಿಗೆ ಹೋಗುದು, ಸ್ಪಿರಿಚುವಲ್ ವರ್ಲ್ಡ್ಗೆ, ಅಲ್ಲಿ ಕೃಷ್ಣ ಲೋಕಕ್ಕೆ. ಕೃಷ್ಣ ಲೋಕಕ್ಕೆ ಹೋಗುದು ಸುಲಭದ ಕೆಲಸ ಅಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ಎಂತ ಅಂದ್ರೆ, ಅಜಾಮಿಲ ಅವನ ಲಾಸ್ಟ್ ಲೈಫ್ ಅಲ್ಲಿ ಕೂಡ ಕೃಷ್ಣ ಸೇವೆ ಮಾಡಿರ್ಬೇಕು. ಇಲ್ಲದಿದ್ರೆ ಕೃಷ್ಣ ಹಾಗೆ ಎಂತ ಹೇಳುದು, ಅವನನ್ನು ಸ್ಪಿರಿಚುವಲ್ ಇದು ಆಧ್ಯಾತ್ಮಿಕ ಲೋಕಕ್ಕೆ ಕೊಂಡೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಮತ್ತೆ ಭರತ್ ಮಹಾರಾಜ್ ಜಿಂಕೆ ಆಗಿರುವ ಕೃಷ್ಣ ಎಂತ ಮಾಡಿದಾನೆ ಅಂದ್ರೆ, ಅವರಿಗೆ ಪೂರ್ತಿ ಅವರ ಲಾಸ್ಟ್ ಲೈಫ್ ಎಂತ ಮಾಡಿದ ಅದನ್ನು ಸ್ಮರಣೆ ಕೊಟ್ಟಿದ್ದಾನೆ, ಗೊತ್ತಾಯ್ತಾ? ನಮ್ಗೆ ಹಾಗೆ ಕೊಡುದಿಲ್ಲ, ಭರತ್ ಮಹಾರಾಜಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ಎಂತ ಹೇಳುದು, ಗೊತ್ತಾಯ್ತಾ? ಇಬ್ಬರು ನಮಗೆ ಎಂತ ಹೇಳುದು, ನಾವು ಎಣಿಸುದು ನಮ್ಮ ಲೆವೆಲ್ ಅಲ್ಲಿ ಅವರನ್ನು ಇದು ಮಾಡುದು ಅಲ್ಲಲ್ಲ, ಅವರು ದೊಡ್ಡ ಲೆವೆಲ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಆ ಸ್ಮರಣೆ ಕೊಟ್ಟು ನೆಕ್ಸ್ಟ್ ಜಡ ಭರತ ಆದ್ರು ಯಾರು, ಭರತ್ ಮಹಾರಾಜ್. ಆಗ ಅವರು ಟೋಟಲ್ ಕೃಷ್ಣನ ಮೇಲೆ ಸಮಾಧಿಯಲ್ಲಿ ಇದ್ರು, ಗೊತ್ತಾಯ್ತಾ? ಹಾಗಾಗಿ ಎರಡು ನೀವು ಎಕ್ಸಾಂಪಲ್ ಅಲ್ಲಿ, ಒಬ್ಬರನ್ನು ಆಧ್ಯಾತ್ಮಿಕ ಲೋಕಕ್ಕೆ ಕೊಂಡೋದು ಕೃಷ್ಣನ ಲೋಕಕ್ಕೆ, ಇನ್ನೊಬ್ಬರು ಜಿಂಕೆ ಆದ್ರು. ಜಿಂಕೆ ಆಗಿ ಕೂಡ ಅವರಿಗೆ ಕೃಷ್ಣ ರಿಮೆಂಬರೆನ್ಸ್ ಕೊಟ್ರು, ಸ್ಮರಣೆ ಕೊಟ್ಟಲ್ಲಿ ಅವ್ರು ನೆಕ್ಸ್ಟ್ ಜಡಭರತರಾದ್ರು. ಆಗ ಅವರು ಪೂರ್ಣ ಸಮಾಧಿಯಲ್ಲಿ ಇದ್ರು. ಆದ ಕಾರಣ ನಾವು ಎಂತ ಎಣಿಸುದಂದ್ರೆ ನಮ್ಮ ಲೆವೆಲ್ಗೆ ಅವರನ್ನು ತರ್ತೇವೆ, ಇಲ್ಲ, ಅವರಿಬ್ಬರು ಕೂಡ ಕೃಷ್ಣನ ಪ್ರಿಯ ಭಕ್ತರು, ಅದರಲ್ಲಿ ಡೌಟೇ ಇಲ್ಲ. ಗುರುವರೇ, ನಿಮ್ಮ ಪ್ರಶ್ನೆಗೆ ನಾನು ಒಳ್ಳೆ ಉತ್ತರ ಪ್ರಭು, ಸಮಾಧಾನ ವಿಷಯ ಅಂದ್ರೆ ಅಲ್ಲ, ನಾನು ಪ್ರಯತ್ನಿಸ್ತಾ ಇದ್ದೇನೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ. ಅದು ಪರ್ಫೆಕ್ಟ್ ಎಲ್ಲ ಗೊತ್ತಿಲ್ಲ, ನಂದು ಪ್ರಯತ್ನ. ಬೇರೆ ಯಾವ್ದು ಪ್ರಶ್ನೆ ಉಂಟಾ ಪ್ರಭು? ಬೇರೆ ಸಣ್ಣ ಪ್ರಶ್ನೆ ಪ್ರಭು. ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿದ್ರಿ ಪ್ರಭು ನೀವು. ದುಃಖಾಲಯಂ ಅಶಾಶ್ವತಂ. ನಂದು ಪ್ರಶ್ನೆ ಏನಂದ್ರೆ, ಈ ದುಃಖದ ತವರದ ಈ ಭೌತಿಕ ಲೋಕದಲ್ಲಿ ಯಾರು ಬಯಸುವುದಿಲ್ಲ. ಅಂದ್ರೆ ಒಮ್ಮೆ ಕೃಷ್ಣ ಲೋಕಕ್ಕೆ ತಲುಪಿದ ನಂತರ ಅವನಿಗೆ ಪುನಃ ಈ ಭೌತಿಕ ರುಚಿ ಬರುವುದಿಲ್ಲ ಅಲ್ಲ ಪ್ರಭು? ಪ್ರಭು ಅದು ಏನ್ ಗ್ಯಾರಂಟಿ ಪ್ರಭು? ಈಗ ನನ್ನ ಪ್ರಶ್ನೆ ಏನಂದ್ರೆ, ಈಗ ನಾವು ಕೃಷ್ಣ ಲೋಕಕ್ಕೂ ಹೋದ ಮೇಲೂ ನಮ್ಗೆ ಪುನಃ ಭೌತಿಕ ರುಚಿ ಬರುವುದಿಲ್ಲ ಅಂತ ಏನು ಗ್ಯಾರಂಟಿ? ಗ್ಯಾರಂಟಿ ಅಂದ್ರೆ ನಾವು ಎಂತ ಓದೋಣ ನೋಡಿ, ನಿಮ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೇನೆ. 1957ರಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದಾಗ ಎಲ್ಲಾ ಮನೆಯಲ್ಲಿ ಸೆಗಣಿಯನ್ನು ಹಾಕಿದ್ರು ಗೋಡೆಗೆ. ಮತ್ತೆ ಎಲ್ಲರ ಮನೆಯಲ್ಲಿ ಇದು ಎಂತ ಹೇಳುದು, ಹಸುಗಳಿತ್ತು. ಮತ್ತೆ ಎಲ್ಲರೂ ಹಾಲು ಕುಡಿತಾ ಇದ್ರು. ಇವರು ಬ್ರಿಟಿಷರು ಎಂತ ಮಾಡಿದಂದ್ರೆ, ಅವರು ಎಂತ ಹೇಳಿದ್ರು, ಇಟ್ಸ್ ಚೀಪ್ ಇಂಜಿಯನ್ಸ್, ದೇ ಆರ್ ಪುಟಿಂಗ್ ಕೌ ಡಂಗ್ ಆನ್ ದೇರ್ ವಾಲ್ ಅಂತ ಹಾಗೆಲ್ಲ ತಮಾಷೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಇಟ್ ಈಸ್ ಹ್ಯೂಮನ್ ದಿಸ್ ಅಂತ ಹಾಗೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಎಂತಾಯ್ತು ಅಂದ್ರೆ, ಮತ್ತೆ ಅವರು ಟೆಸ್ಟ್ ಮಾಡಿದ್ರು, ಒಂದು 10-15 ವರ್ಷದಲ್ಲಿ ಟೆಸ್ಟ್ ಮಾಡಿ ಕೌಡಂಗ್ ಇದ್ರೆ ಆಂಟಿಸೆಪ್ಟಿಕ್ ಅಂತ ಅವ್ರಿಗೆ ಪ್ರೂವ್ ಮಾಡಿದ್ರು, ಗೊತ್ತಾಯ್ತಾ? ಆದ್ರೆ ಭಾರತದವರು ಅವರು ಎಂತ ಅಂದ್ರೆ ಟೆಸ್ಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವರೇ ಹೆತ್ತವರು ಹಾಗೆ ಎಲ್ಲ ಮಾಡ್ತಾ ಬಂದಿದ್ದಾರೆ, ಅದನ್ನೇ ಫಾಲೋ ಮಾಡಿದ್ರು. ಅವರು ಟೈಮ್ ಕೂಡ ಸೇವ್ ಮಾಡಿದ್ದಾರೆ, ಅದರಲ್ಲಿ ಅವ್ರದ್ದು ಹಣ ಕೂಡ ಸೇವ್ ಆಯ್ತು, ಯಾರು ಇಂಡಿಯನ್ಸ್. ಆದ್ರೆ ಬ್ರಿಟಿಷರ್ ಎಂತ ಮಾಡಿದ್ದಾರೆ, ಅವ್ರು ರಿಸರ್ಚ್ ಮಾಡಿ ಹಣ ಇದು ಮಾಡಿ ಟೈಮ್ ಎಲ್ಲ 15 ವರ್ಷ ಟೈಮ್ ಕೂಡ ಹೋಯ್ತು. ಅದೇ ರೀತಿಯಲ್ಲಿ ಈಗ ನೀವು ಹೇಳ್ತಾ ಇದ್ದೀರಿ, ನಾನು ಇದು ಯಾಕೆ ಹೇಳಿದೆ ಅಂದ್ರೆ, ಇದು ಇದಕ್ಕೆ ಕನೆಕ್ಟ್. ಆಧ್ಯಾತ್ಮಿಕ ಲೋಕದಲ್ಲಿ ಹೋದವರು ಮತ್ತೆ ಇಲ್ಲಿಗೆ ಬರುವುದಿಲ್ಲ ಅಂತ ನೀವು ಎಂತ ಗ್ಯಾರಂಟಿ ಅಂತ ಹೇಳಿದಿರಿ, ಸರಿಯಾ? ನಿಮ್ ಪ್ರಶ್ನೆ ಸರಿಯಾ? ಇದಕ್ಕೆ ಉತ್ತರ ಎಂತ ಅಂದ್ರೆ, ಮಹಾಜನರಿದ್ದಾರೆ, ಬ್ರಹ್ಮ,
ಬ್ರಹ್ಮ ಮತ್ತೆ ನಾರದ, ಶಿವ, ಕಪಿಲ, ಮನು, ಭೀಷ್ಮ, ಜನಕ, ಮತ್ತೆ ವೇದವ್ಯಾಸ, ಆ ಭೀಷ್ಮ, ಜನಕ, ಇದು ಮತ್ತೆ ಶುಕಮುನಿ, ಮತ್ತೆ ಪ್ರಹ್ಲಾದ್ ಮಹಾರಾಜ್, ಇವರೆಲ್ಲ ಮಹಾಜನರು. 12 ಮಹಾಜನರಿದ್ದಾರೆ. ಇವರೆಲ್ಲ ನಂಬಿದ್ದಾರೆ, ಗೊತ್ತಾಯ್ತಾ? ಶಾಸ್ತ್ರ ನಂಬಿದೆ ಅದನ್ನು. ನಾವು ಏನು ಅವರ ಎದುರು ಒಂದು ಧೂಳು ಗಿಡ ಸಮಾನ ಅಲ್ಲ. ಬ್ರಹ್ಮನ ನೀವು ಟೈಮ್ ನೋಡಿದಿರಿ ಎಷ್ಟು ವರ್ಷ ಬದುಕ್ತಾನೆ ಅಂತ. ಬ್ರಹ್ಮನ 1 ಸೆಕೆಂಡ್ ಈಸ್ ಈಕ್ವಲ್ ಟು 1 lakh years ನಮ್ದು. ನಾವು ಬ್ರಹ್ಮನ ಎದುರು ಏನು ಅಲ್ಲ. ಹಾಗಾಗಿ ಅವರು ನಂಬಿದ್ದಾರೆ, ನಾವು ಯಾಕೆ ನಂಬಬಾರ್ದು? ಗೊತ್ತಾಯ್ತು? ನೀವು ರಿಸರ್ಚ್ ಮಾಡ್ಲಿಕ್ಕೆ ಹೋದ್ರೆ ಯು ವಿಲ್ ವೇಸ್ಟ್ ಯುವರ್ ಟೈಮ್. ನಿಮ್ ಟೈಮ್ ಕೂಡ ವ್ಯರ್ಥ, ಎಲ್ಲ ವ್ಯರ್ಥ. ಹಾಗಾಗಿ ಶಾಸ್ತ್ರ ಹೇಳಿದೆ, ಮತ್ತೆ ಮಹಾಜನರು ಹೇಳಿದ್ದಾರೆ, ಅವರು ನಂಬ್ತಾ ಇದ್ದಾರೆ, ನಾವು ಕೂಡ ನಂಬ್ಬೇಕು ಅಷ್ಟೇ. ಯಾಕಂದ್ರೆ ನಾವು ನೋಡ್ಲಿಲ್ಲ, ಯಾರು ನೋಡಿದ್ದಾರೆ. ಈಗ ಎಂತಂದ್ರೆ, ನೀವು ಅಮೆರಿಕ ನೋಡ್ಲಿಲ್ಲ, ಆದ್ರೆ ನಿಮ್ಗೆ ಒಂದು ಹೇಗೆ ನಂಬಿಕೆ ಅದು ಅಮೆರಿಕ ಉಂಟಾ ಅಂತ? ಯಾಕಂದ್ರೆ ಎಲ್ಲರೂ ಹೇಳ್ತಿದ್ದಾರೆ ಅಮೆರಿಕ ಉಂಟು, ಟಿವಿಯಲ್ಲಿ ನೋಡ್ತಾ ಇದ್ದೀರಿ, ಗೊತ್ತಾಯ್ತಾ? ನೀವು ಖುದ್ದಾಗಿ ನೋಡ್ಲಿಲ್ಲ. ಅದೇ ರೀತಿ ಇಸ್ಕಾನ್ ಸಂಸ್ಥಾಪಕಾಚಾರ್ಯರಾದ AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಅವರು ಆಧ್ಯಾತ್ಮಿಕ ಲೋಕದಿಂದ ಬಂದವರು. ಅವರನ್ನು ಕೃಷ್ಣ ಕಳಿಸಿದ್ದು, ಅವರು ನೋಡಿದ್ದಾರೆ ಅದನ್ನು, ಅವರು ಹೇಳ್ತಿದ್ದಾರೆ, ಅದ ಮೇಲೆ ಅದು ಸತ್ಯ. ಗೊತ್ತಾಯ್ತಾ? ನಮ್ದು ಪರಂಪರೆ ಅಂತ ಅಂದ್ರೆ ಇಟ್ಸ್ ಎ ಡಿಸೆಂಡಿಂಗ್ ಪರಂಪರೆ. ಡಿಸೆಂಡಿಂಗ್ ಅಂದ್ರೆ ಗುರು ಪರಂಪರೆಯಲ್ಲಿ ಒಬ್ಬ ಗುರು ಇನ್ನೊಂದು ಗುರು ಹೇಳಿದನ್ನು ಹೇಳುದು, ಇನ್ನೊಂದು ಗುರು ಹಾಗೆ ಮೂಲತಃ ಕೃಷ್ಣ ಹೇಳಿದಾನೆ, ಹಾಗೆ ಅದು ಗುರು ಪರಂಪರೆಯಲ್ಲಿ ಬರ್ತದೆ. ಗೊತ್ತಾಯ್ತಾ? ಯಾರು ಅವ್ರದ್ದು ಓನ್ ಗುರು ಅವರೇ. ಅರ್ಥ ಆಯ್ತಾ? ಹಾ ಪ್ರಭು, ಕರೆಕ್ಟ್ ಪ್ರಭು. ಓಕೆ, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಬೇರೆ ಯಾರ್ದು ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳ್ಬಹುದು. ಹರೇ ಕೃಷ್ಣ. ಹಾಗಾದ್ರೆ ಸ್ವಲ್ಪ ಕೀರ್ತನೆ ಮಾಡುವ, ಒಂದು 2 ನಿಮಿಷ, ಮತ್ತೆ ಮುಕ್ತಾಯ ಮಾಡುವ. ನಮಃ ಓಂ ವಿಷ್ಣು ಪದಾಯ ಕೃಷ್ಣ ಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಶ್ರುತಿ ನಾಮಿನಿ ನಮಸ್ತೆ सरस्वते देवे गौरवाणी प्रचारिणी निर्विशेष शून्यवादी पाश्चात्यादेशसारिणी जयो श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे
Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ಹರೇ ಕೃಷ್ಣ. ಇವತ್ತಿಗೆ ಮುಕ್ತಾಯ ಮಾಡುವ. ನಾಳೆ ಇದೇ ಸಮಯ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ Hare ಕೃಷ್ಣ. ಹರೇ Krishna. ಹರೇ ಕೃಷ್ಣ. ಕೃಷ್ಣ. Hare Krishna. ಹರೇ Hare ಕೃಷ್ಣ. Krishna. Hare Krishna. Hare Krishna, sir.